जो शहीद हुए हैं उनकी जरा याद करो कुर्बानी, ऐ मेरे वतन के लोगों जरा ಕ್ಷೇತ್ರ ಮಾತೆ ಅಪ್ಪೆ ಉಳ್ಳಾಲ್ದಿಗೆ ಕೈ ಮುಗಿಯೊಂದು ಧರ್ಮದೇವಳಾಯನ ಅಲಂಕಾರ ಗುಡ್ಡದ ಮಲರಾಯ ಜುಮಾದಿ ಬಂಟೊಲೆಗೆ ಅಠಗೂರುನ ಅಭಯಗೆ ತೊಂದು ಪೊರ್ಲದ ಮನ್ನಡ ನೆಲೆಯತಿ ಸಾರ ದೈವಲೆಗೆ ಸಾರಮಾನಿ ದೈವಲ ನೆಲೆಯಂಚಿತ್ತಿನ ಈ ಭೂಮಿದ ಈ ಪೊರ್ಲ ಮನ್ನಡ ತಲಪಾಡಿದ ಗಡಿನಾಡ ಕ್ಷೇತ್ರದ ಈ ಅಪ್ಪೆ ಉಳ್ಳಾಲ್ದಿನ ಮಟ್ಟಿಲದ ಪೊರ್ಲದ ಆ ದೇವಿನ ರಥೋತ್ಸವದ ಈ ಸುಸಂದರ್ಭಡು ಬಾರಿ ಪೊರ್ಲದ ನಮ್ಮ ಎದುರುಡು ಪುಣಂಚಿನ ದುರ್ಗಾ ಪರಮೇಶ್ವರಿ ಸೇವಾ ಸಂಘದ ವಿಜೃಂಭಣೆದ ಏಪಲ ವರ್ಷಂಪ್ರತಿ ನಡಪುನಂಚಿನ ಈ ದೇವರ ರಥೋತ್ಸವದಾನೆ ನಮ್ಮ ಈ ಸಾಂಸ್ಕೃತಿಕ ವೈಭವ ಅಂಚೆನೆ ಸಭೆಲೇಸಿದ ಪೊರ್ಲುದ ಕಾರ್ಯಕ್ರಮಕ್ಕೂ ಪ್ರಾರ್ಥನೆ ಮೂಲಕ ಕುರ್ಲು ಮತ್ತು ಕುರುಡು ಬಣ್ಣದು ಶಿವಾನಿ ಫಲಕ ಮೆರಡಕ್ಕೆ ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ, ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ, ನಿನ್ನಯ ನುಡಿಗಳ ಮಂಜುಳನಾದ, ನಿನ್ನಯ ನುಡಿಗಳ ಮಂಜುಳನಾದ, ದಾರಿಯ ತೋರಲಿ ನಮ್ಮಯ ಬಾಳಿಗೆ, ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ, ಮನಮಂದಿರ ನಿನಗಾಗಿದೆ ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ, ಮನಮಂದಿರ ನಿನಗಾಗಿದೆ ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ, ಉಸಿರು ಉಸಿರಲು ನಿನ್ನ ನಾಮವೇ ಒಡಲ ಕಣಕಣ ನಿನ್ನ ರೂಪವೇ, ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾಂಜಲಿ ನಿನಗೆ, ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ, ನಿನ್ನನು ನಂಬಿದ ಮನುಜಗೆ. ಕೂಟಗೂ ಪರಿಚಯ ಮಲ್ತದೆ ಸ್ವಾಗತ ಮಲ್ತನೋಡು ಬಂಡದು ನಮ್ಮ ಸಂಘದ ಅಧ್ಯಕ್ಷರಾದ ನಾರಾಯಣ ಕುಲ ದೇವಿಪುರ ಮೆರಡಕ್ಕೆ ನಂದಲ್ಲ. ಹರಿಯು ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ದೇವಿ ನಾರಾಯಣಿ ನಮಸ್ತುತೆ. ಅಪ್ಪೆ ಉಲ್ಲಾಲ್ ದಿನ ಮನಸಾರ ಸ್ಮರಣ ಮಂತೊಂದು ಊರ್ದ ಧರ್ಮದೇವರಿಗೆ ಕೈ ಮುಗಿಯೊಂದು ಮಿತ್ತ ಮರ್ಗೆರಡು ಚಾವಡ್ಡು ಬತ್ತಿನಂಚಿನ ಮಾತ ಭಿನ್ನೆರಲ್ಲ ತಿರ್ತುಕುಲು ದಿನಂಚಿನ ನಿಕ್ಲೇನ ಮಾತೆರಲ್ಲ ಎದುಕೊಂಡಂಚಿನ ಕಾರ್ಯಕ್ರಮ ಇನಿ ಈ ಶ್ರೀ ದುರ್ಗಾ ಪರಮೇಶ್ವರ ಸೇವಾ ಸಂಘ ಯುವಕ ಮಂಡಲ ದೇವಿಪುರ ತಲಪಾಡಿ ಅಪ್ಪೆನ ರಥೋತ್ಸವದನಿ ಸಂಘದ ವಾರ್ಷಿಕೋತ್ಸವ ಅಂಗವಾದ ಸಾಂಸ್ಕೃತಿಕ ಪಕ್ಕ ಧಾರ್ಮಿಕ ಸಭಾ ಕಾರ್ಯಕ್ರಮ ಇನಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಮ್ಮ ಮಾತವುಲ್ಲ ಇನ್ನಿತ ಈ ಸಭೆತ ಲೇಷದ ಗುರಿಕರರಾದ ಎಂಕಲ ಊರ್ದ ಈ ಗ್ರಾಮದ ಪ್ರಥಮ ಪ್ರಜೆ ಐನಂಚಿನ ಶ್ರೀ ಸುರೇಶ್ ಆಲ್ವಸ ಅಂತ ಗೊತ್ತು. ಎಂಕಲ ಆತ್ಮೀಯರು ಎನ್ನ ಮಿತ್ರರೆಲ್ಲ ಈ ಊರ್ದ ಒಂಜಿ ಜನಪ್ರತಿನಿಧಿ ಆದಿಂಚಿನ ರಮ ಸುರೇಶ್ ಅವರು ಎನ್ನ ಜಿಂಜ ಪರಿಚಯ ಪಣೋಡಿ ನಂಗೆ ಮಾತಾಡಿ ಗೊತ್ತಿತ್ತಿನಾರು. ಇನ್ನಿತ ದಿನಕ್ಕೂ ಈ ಕಾರ್ಯಕ್ರಮ ನಮ್ಮ ಮಿತ್ತು ಪ್ರೀತಿ ದೀದು ಈ ಕಾರ್ಯಕ್ರಮ ಬೈದಿರು ಮೇರೇನು ಹೆಂಗ್ ಯಾನು ಸಂಘದ ಪರವಾದ ತುಂಬ ಹೃದಯದ ಸ್ವಾಗತ ಮಂತ್ರಿ ಪಂಡ ನಮ್ಮ ಹೂವೇ ಒಂದು ಕಾರ್ಯಕ್ರಮ ಮಂತದ ಐಟ್ ಧಾರ್ಮಿಕದ ಒಂದು ಪ್ರವಚನ ಅಂಕ ಬೋಡಾಪುಂಡು ದಯಪಂಡ ಇತ್ತದ ಕಾಲ ಕಲ್ಜಿಗೆ ಆತನು ಅಂಚಿನ ಪೊರ್ತುಡು ಇನ್ನಿತ ಈ ಸಭೆಯನ್ನು ಉದ್ದೇಶಿಸಿದ್ದು ಈ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರಾದ ಶ್ರೀಮತಿ ವಿದ್ಯಾಮಲ್ಯ ದುರ್ಗಾವಾಹಿನಿ ಜಿಲ್ಲಾ ಸಂಯೋಜಕರ ಮೇರಡಕ್ಕೆ ಎನ್ನಕ ಪ್ರೀತಿಪೂರ್ವಕವಾದ ನಮ್ಮ ಮೆತ್ತಿ ಪ್ರೀತಿದಿದ್ದು ಈ ಕಾರ್ಯಕ್ರಮ ಬೈದಿರು ಮೇರೇನು ತುಂಬ ಹೃದಯದ ಸ್ವಾಗತ ಮಂತದಲ್ಲ. ಅಂಜಿನೆ ಭಿನ್ನೇರದತ್ತು ಎಂಗಲ ಆತ್ಮೀಯರು ಶ್ರೀ ನವೀನ್ ಕುಮಾರ್ ಶೆಟ್ಟಿ ನ್ಯಾಯವಾದಿ ಮಂಗಳೂರು ಬೇರೆ ದೂರದ ಮೂಡಬಿದ್ದಿತ್ತನಲ್ಲ ತನ್ನ ಕಾರ್ಯಕ್ಷೇತ್ರನು ಮಂಗಳೂರು ಕುಡ್ಲಾಡಿತ್ತೊಂದು ನ್ಯಾಯದಾನದ ಮುಖಾಂತರ ಜನಗಳಿಗೆ ನ್ಯಾಯವನ್ನು ಇಂಚ ಕೊರುಪುಣಿ ಪಂಪುಣೇನು ತೀರ್ಪ ಒಂದು
ಬೊಕ್ಕ ಧಾರ್ಮಿಕ ಬೊಕ್ಕ ಸಾಮಾಜಿಕ ಕಾರ್ಯಕ್ರಮ ತನ್ನನ್ನು ತಾನು ತೊಡಗೋಸೊಂದು ಈ ಕಾರ್ಯಕ್ರಮಗೂ ಎಂಗ್ಲ ಮಿತ್ತು ಪ್ರೀತಿ ಈ ಕಾರ್ಯಕ್ರಮ ಬೈದಿರು ಮೇರೆಗೆ ಎಂಗ್ಲ ಸಂಘದ ಪರವಾದ ತುಂಬ ಹೃದಯದ ಸ್ವಾಗತ ಮಂತದಲ್ಲ. ಅಂಚನೆ ನನ್ನರಿ ಮುಖ್ಯ ಶ್ರೀ ಹರಿದಾಸ್ ಮಾಡೂರ್ ಮೇರ ಬಗ್ಗೆ ಯಾನು ಜಾಸ್ತಿ ಪನ್ನೋಡಿದ್ದಿ ನಮ್ಮ ತಲಪಾಡಿ ಕೋಟೆಕಾಲ್ ಗ್ರಾಮಡು ಮಾಲು ಮೇರುಜಿ ಮಲ್ಲ ಕಾಂಟ್ರಾಕ್ಟರ್ ಉದ್ಯಮಿ ಅದು ಜನಾನುರಾಗ ಆತೇರು ಮೇರೆಗೆ ಎಂಕಲ ಸಂಘದ ಪರವಾದ ಬೊಕ್ಕ ಈ ಊರದ ಪರವಾದ ತುಂಬ ಹೃದಯದ ಮೇರೆಗೆ ಸ್ವಾಗತ ಮಂತದಲ್ಲ. ಅಂಚಿನೇ ಕುಡರಿ ಬಿನ್ನೇರಾದ ಬತ್ತಿನಾರು ಶ್ರೀ ಭಾಸ್ಕರ್ ಶೆಟ್ಟಿ ಭಾಸ್ಕರ್ ಪೂಜಾರಿ ನೆತ್ತಿನ ಕಾರ್ಯಕ್ರಮವನ್ನು ಬಿಡಲ್ಲ ಬೇರೆನೆ ಎಂಗಳು ಸಂಪರ್ಕ ಶಾಣ ಎಂಗಳಿಗೆ ಬೋಡಾಪುಣಂಜಿ ಸವಲತ್ತಿನ ಬೇರೆ ಮಾತಾ ಎಂಗಳಿಗೆ ಮಂತು ಕೊಡ್ತೇರು ಬೇರೆನೆ ಈ ಸಂಘದ ಪರವಾದ ತುಂಬ ಹೃದಯದ ಮೇರೆಗೆ ಸ್ವಾಗತ ಮಂತ. ಅಂಚಿನೇ ಇನ್ನಿತ ಕಾರ್ಯಕ್ರಮಗೂ ಶ್ರೀ ಸೌಂದರ್ಯ ರಮೇಶ್ ಕೊಲ್ಯ ಮೇರೆ ಸ್ವಾಗತ ಕಾರ್ಯಕ್ರಮ ಮುಗಿಪೆ. ಜೈ ಹಿಂದ್. ಮಾತ ಬಿನ್ನೆರೇನು ಮೋಕೆಡು ಕೂಟು ಗೆದುಕೊಂಡ ಪೊರ್ಲುದ ಗದ್ದಿಗೇಡಿ ತಾಯಿ ಭಾರತಿಯನ್ನು ಜಗಜ್ಜನನಿಯಾಗಿ ಕೂರಿಸಬೇಕಿದ್ರೆ ಯಾರು ತಾಯಿ ಭಾರತಿಗೋಸ್ಕರ ತನ್ನ ಪರವಾಗಿದ್ದಾರೋ ಅವರ ಪರವಾಗಿ ನಾವು ನಿಂತು ವಿದ್ಯಾಮಲ್ಯ ಮೇರೆ ದಾಯಿ ಪಣದಂಡ ರಿಕ್ತ ಪಂಡ್ಲೆಕ್ಕನೆ ಓಲು ಜೋಕ್ಲುಳ್ಳೇರು ಪುಂಜನಕ್ಲುಳ್ಳೇರು ಓಲು ಎಂಚಿನ ಸಂಘಟನೆ ಉಂಡು ಅವಳು ಪೋದು ಚತುರತೆ ಬೇಲೆ ಮನ್ಪುನಾರು ನನೊಂಜಾತು ಬೇಲಿಡಾರು ಇತ್ತೆ ಮುಲ್ತೊಡ್ದು ಯಾನು ಕುಡಂಜಿಗೆ ಪೋಂದ ಬಂದ ಅನುಮತಿ ತೊಂದರೆ ಅರೆಗೆ ಅಧ್ಯಕ್ಷರ ಅನುಮತಿಯ ಮೇರೆಗೆ ಎಂಕುಲ ಸೇವಾ ಸಂಘ ಯುವಕ ಮಂಡಲ ದೇವಿಪುರ ತಲಪಾಡಿ ಆಟೋಟ ಸ್ಪರ್ಧೆ ಪಂಚ ಜೀಟಿಗೆ ಎದಿರ್ತಿನ ಭೂಮಿ ಪಂಚ ಪಾಂಚೋಲಿ ಬಚ್ಚಿರೆ ಮೆರೆಯಿನ ಭೂಮಿ ಅಂಚೆನೆ ಪಂಚ ಪಾಂಡವೇರು ಬತ್ತನಂಚಿನ ಕದ್ರಿದ ಮಣ್ಣದ ಭೂಮಿ ಪಂಚ ಪೂರ ರೀತಿಡ್ಲ ಪಂಚ ರೀತಿಡುಂಡು ಅವೇ ರೀತಿ ನೀತಿ ಪಂಚೋಡೆ ಎತ್ತುದಿತ್ತನೇಕ್ಲು ಅವೇ ರೀತಿ ಈ ಪಂಚ ರೀತಿಡು ಬಾರಿ ಪೊರ್ಲುಡೆ ಆ ಪಂಚ ರೀತಿಡಿತ್ತಿನ ದೀಪ ಉದಿಪ್ಪನಾದು ಪೊರ್ಲಾವುಡು ಪನ್ಪುಣವು ಈ ಎಂಕಲ್ನ ಅಭಿಮತ. ನಮ್ಮ ಕೂಟದ ಶ್ರೀ ಹರಿದಾಸ್ ಮಾಡೂರು ಮೇರಿನ ದಿವ್ಯ ಹಸ್ತೊಡಂಚಿನ ಮಾತ ಬಿನ್ನೇರನ ಒಟ್ಟು ಸೇರಿಗೇಡಿ ಈ ಕೂಟ ಪೊರ್ಲಾದ ದೀಪ ಪ್ರಜ್ವಲನ ಆಡು ಪಣದು ಕೇನದಲ್ಲ. ಏಪ ಉಂಡಾತನ ಈ ಮಣ್ಣಿ ಏಪ ಪರಶುರಾಮ ದೇವಿರತೆ ಸೃಷ್ಟಿ ಆತನ ಈ ಭೂಮಿ ಆನಿರ್ದು ಇನಿ ಮುಟ್ಟಲ್ಲ ಅಪ್ಪೆ ಉಳ್ಳಾಲ್ದಿ ಏಪ ಬತ್ತೆ ನೆಲೆತಲ್ಲ ಈ ಜಾಗೇಡು ಏರೆಗೆಲ್ಲ ಗೊತ್ತಿಸಿ ಆಂಡ ಧರ್ಮದ ಮಣ್ಣು ಧರ್ಮದ ನೆಲೆ ಧರ್ಮ ಇತ್ತಿನ ಈ ಭೂಮಿಡು ಬಾರಿ ಪೊರ್ಲುಡೆ ಧರ್ಮಾರ್ಥರಾದ ಮೆರೆದು ನಮ್ಮ ಇನಿಲ ಆ ದೇವೇರನ ಬಾರಿ ಪೊರ್ಲುದ ಪ್ರತಿ ಒಂಜಿ ಕಾರ್ಯನ ಪೊರ್ಲು ಮತ್ತೊಂದು ಕೋಪುನಂಚಿನ ಯೋಗ ಕೂಡ್ದು ಬೈದಿನ ಅವೇ ರೀತಿ ಆ ಪಂಚಮುಖವಾಯಿನ ದೀಪ ಅರ್ಲೊಂದು ಇನಿ ಈ ಪೊರ್ತೊಡ್ಲ ದೇವೇರನ ಈ ಪೊರ್ಲದ ಕಾರ್ಯಕ್ರಮ ಅರ್ಲದು ಪೊರ್ಲ ಒಂದುಂಡು ಈ ಪೊರ್ಲ ಮನ್ನಡೆ ಗಡಿನಾಡದ ತಲಪಾಡಿದ ಈ ಪುಣ್ಯ ಶಕ್ತಿ ವಸತೋಮ ಸತ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯು ಅಮೃತಾಂಗಮಯ ಅಪ್ಪೆ ಮಟ್ಟೆಲ್ಲು ಬಾಳಿದು ತೂಪಲು ಪಂಪುಣಿಗೆ ದೀಪ ಸಾಕ್ಷಿಯಾನು ಪೊರ್ಲುದ ಕಾರ್ಯಕ್ರಮ ಇತ್ತೆ ಇಂಕಲ್ನ ಸಂಘ ನಡುತ್ತು ಬತ್ತನ ದಾದಿ ಅವು ದೀತಿರ್ಚಿನ ಪೆಚ್ಚ ಬಗ್ಗೆ ಎಲ್ಲಿಡು ವರದಿ ಕೊರಿಯರುಳ್ಳೇರು ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ರವಿ ಶೆಟ್ಟಿ ದೇವಿ. ಶ್ರೀ ಕ್ಷೇತ್ರ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿಯ ಸಂಭ್ರಮದ ಮಹಾರಥೋತ್ಸವದ ಸುಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ರಿಜಿಸ್ಟರ್ಡ್ ದೇವಿಪುರ ತಲಪಾಡಿ ನಮ್ಮಿ ಸಂಘದ ವಾರ್ಷಿಕ ವರದಿಯನ್ನು ಈ ಧಾರ್ಮಿಕ ಸಭೆಯ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು ಹಾಗೂ ಭಕ್ತಾಭಿಮಾನಿಗಳ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ನಮ್ಮಿ ಸಂಘವು 1968ನೇ ಇಸವಿಯಲ್ಲಿ ದಿವಂಗತ ಐತಪ್ಪ ರೈಮಹಲ್ ತಲಪಾಡಿ ಇವರ ನೇತೃತ್ವದೊಂದಿಗೆ ತಲಪಾಡಿ ಕಿನ್ಯ ಕೋಟೆಗಾರು ಗ್ರಾಮದ ಉತ್ಸಾಹಿ ತರುಣರನ್ನು ಸೇರಿಸಿಕೊಂಡು ಈ ಸಂಘವು ಪ್ರಾರಂಭಿಸಲಾಯಿತು. ತದನಂತರ 1975ರಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ರಿಜಿಸ್ಟರ್ಡ್ ದೇವಿಪುರ ಎಂದು ಮರುನಾಮಕರಣಗೊಂಡು ಹಲವಾರು ಕ್ರೀಡೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕೈಜೋಡಿಸಿಕೊಂಡು ನಿತ್ಯ ನಿರಂತರ ಕಾರ್ಯಕ್ರಮಗಳೊಂದಿಗೆ ಈ ಪರಿಸರದಲ್ಲಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡಿರುತ್ತೇವೆ. ನಮ್ಮ ಸಂಘದ ಉದ್ದೇಶ ನಮ್ಮಿ ಸಂಘವು ಹಿರಿಯರ ಮಾರ್ಗದರ್ಶನದೊಂದಿಗೆ ಊರಿನ ಮತ್ತು ದೇವಸ್ಥಾನದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ ಉದ್ದೇಶದಿಂದ ಸ್ಥಾಪನೆಗೊಂಡಿತು. ವರ್ಷಂಪ್ರತಿಯಂತೆ ಸಂಘದ ವತಿಯಿಂದ ನಮ್ಮಿ
ಕ್ಷೇತ್ರದಲ್ಲಿ ನವರಾತ್ರಿಯ ಒಂದು ದಿನದಂದು ಅರ್ಧ ಏಕಾ ಭಜನೆಯನ್ನು ನಡೆಸುತ್ತಾ ಬಂದಿರುತ್ತೇವೆ. ಹಾಗೂ ನಮ್ಮ ಪರಿಸರದಲ್ಲಿ ನಡೆಯುವ ಹಲವಾರು ಭಜನಾ ಸಂಕೀರ್ತನೆಯಲ್ಲಿ ನಮ್ಮಿ ಸಂಘವು ಪಾಲ್ಗೊಂಡಿರುತ್ತೇವೆ. ವರ್ಷಂಪ್ರತಿಯಂತೆ ನಮ್ಮ ಸಂಘವು ಸಾಮೂಹಿಕ ಶ್ರೀ ಶನೀಶ್ವರ ಪೂಜೆಯನ್ನು ಮಾಡುತ್ತಾ ಬಂದಿದ್ದು, ಈ ವರ್ಷವು 28ನೇ ವರ್ಷದ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿರುತ್ತೇವೆ. ಪೂಜೆ ಸಲ್ಲಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಸುತ್ತಮುತ್ತ 2 ಸಂಪೂರ್ಣ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿರುತ್ತೇವೆ. ದಿನಾಂಕ 25/10/2018 ನಮ್ಮ ಸಂಘದ ಸಮಸ್ತ ಸದಸ್ಯರಿಗೆ ಸಂಘದ ವತಿಯಿಂದ ಉಚಿತ 1 ದಿನದ ವಿಹಾರ ಯಾತ್ರೆಯನ್ನು ಕೈಗೊಂಡಿರುತ್ತೇವೆ. ಶ್ರೀ ಕ್ಷೇತ್ರ ಕಮಲಶಿಲೆ, ಆನೆಗುಡ್ಡೆ, ಮಹಾಗಣಪತಿ ದೇವರ ಸನ್ನಿಧಾನ ಮತ್ತು ಮುರುಡೇಶ್ವರ ಕ್ಷೇತ್ರಗಳ ಸನ್ನಿಧಾನಕ್ಕೆ ತೆರಳಿ ಕೃಪಾರ್ಥರಾಗಿರುತ್ತೇವೆ. ತುಳುನಾಡಿನ ಜನಪದ ಸಂಸ್ಕೃತಿಯೊಂದು ಬಿಂಬಿತವಾದ ಕೆಸರುಗದ್ದೆ ಕಾರ್ಯಕ್ರಮವನ್ನು ದೇವಸ್ಥಾನದ ಎದುರುಗಡೆ ಬಾಕಿಮಾರು ಗದ್ದೆಯಲ್ಲಿ ದೇವೇರ್ನ ಬಾಕಿಲ್ದ ಕಂಡಡೊಂಜಿ ದಿನ ಎಂಬ ಹೆಸರಿನಿಂದ ವಿಜೃಂಭಣೆಯಿಂದ ನೆರವೇರಿಸಿರುತ್ತೇವೆ. ತಲಪಾಡಿ, ಗಿನ್ನೆ, ಕೋಟೆಕಾರು 3 ಗ್ರಾಮಗಳ ಗ್ರಾಮಸ್ಥರು ಸೇರಿ ಗ್ರಾಮೀಣ ಕ್ರೀಡೆಯಾದ ಕೆಸರುಗದ್ದೆಯನ್ನು ಚಂದಗಾಣಿಸಿಕೊಟ್ಟಿರುವುದು ಎಲ್ಲರಿಗೂ ಅಭಾರಿಯಾಗಿರುತ್ತೇನೆ. ಸಂಘದ ವತಿಯಿಂದ ಸಹಾಯಧನ ದೇವಿನಗರದ ರಕ್ತೇಶ್ವರಿ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಹರಿಕಥಾ ಸಪ್ತಾಹದ 1 ದಿನದ ಹರಿಕಥಾ ಸಂಕೀರ್ತನೆಯ ಖರ್ಚನ್ನು ರೂಪಾಯಿ 10,000 ನೀಡಿ ದೇವರ ಸಂಕೀರ್ತನೆಯ ಸೇವೆಯಲ್ಲಿ ಪುನೀತರಾಗಿರುತ್ತೇವೆ. ಶ್ರೀ ದುರ್ಗಾ ಪ್ರಸಾದಿತ ಹಿರಿಯ ಪ್ರಾಥಮಿಕ ಶಾಲೆ ದೇವಿಪುರ ನಮ್ಮ ಸ್ಥಳೀಯ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿರುವ ನಮ್ಮ ಹೆಮ್ಮೆಯ ಶಾಲೆಯ ಮಕ್ಕಳ ಅಭ್ಯುದಯಕ್ಕಾಗಿ 10,000 ರೂಪಾಯಿಗಳ ಸಹಾಯಧನವನ್ನು ನೀಡಿರುತ್ತೇವೆ. ದೇವಿಪುರ ನಿವಾಸಿಯಾದ ಗಿರಿಧರ್ ರವರ ಆಸ್ಪತ್ರೆಯ ಚಿಕಿತ್ಸೆಯ ಖರ್ಚಿಗೆ 25,000 ರೂಪಾಯಿ ದೇಣಿಗೆಯನ್ನು ನೀಡಿ ಸಹಕರಿಸಿರುತ್ತೇವೆ. ನಮ್ಮ ಸಂಘದ ಸದಸ್ಯರಾದ ಶಂಕರ್ ದೇವಿಪುರ ಇವರ ಚಿಕಿತ್ಸಾ ವೆಚ್ಚವಾಗಿ 15,000 ರೂಪಾಯಿಗಳ ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಮನೋಹರ್ ತಚ್ಚಾನಿ ಇವರು ವಿಧಿಯ ಕ್ರೂರ ಲೀಲೆಗೆ ಬಲಿಯಾಗಿರುತ್ತಾರೆ. ಇವರು ನಮ್ಮ ಸಂಘದಲ್ಲಿ ಸುಮಾರು 15 ವರ್ಷಗಳ ಕಾಲ ಅಧ್ಯಕ್ಷರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುತ್ತಾರೆ. ನಮ್ಮನ್ನು ಅಗಲಿದ ಅವರ ಆತ್ಮ ಪರಮಾತ್ಮನಲ್ಲಿ ಲೀನವಾಗಲಿ ಎಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸಿರುತ್ತೇವೆ. ಹಾಗೂ ಅವರ ಕುಟುಂಬಕ್ಕೆ ಆ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಮಾತೆ ದುರ್ಗಾ ಪರಮೇಶ್ವರಿ ನೀಡಲೆಂದು ಕೈಮುಗಿಯುತ್ತೇವೆ. ಕ್ರೀಡಾ ಸಾಧನೆ ಸುಂಕದಕಟ್ಟೆ ಬೇಕರಿಯಲ್ಲಿ ನಡೆದ 60 kg ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರುತ್ತೇವೆ. ತಲಪಾಡಿ ತಚ್ಚಾನಿಯಲ್ಲಿ ನಡೆದ ಆಹ್ವಾನಿತ ತಂಡಗಳ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಕುರ್ತಮುಗೇರುವಿನಲ್ಲಿ ನಡೆದ 60 kg ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೇವೆ. ಕುಕ್ಕಾಜೆಯಲ್ಲಿ ನಡೆದ 20 ವರ್ಷ ವಯೋಮಿತಿಯ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೇವೆ. ತೌಡುಗೋಲಿಯಲ್ಲಿ ನಡೆದ 60 kg ವಿಭಾಗದ ಕಬಡ್ಡಿಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತೇವೆ. ಕುಂಪಲದಲ್ಲಿ ನಡೆದ 21 ವರ್ಷ ವಯೋಮಿತಿಯ ಕಬಡ್ಡಿ ಪಂದ್ಯಾಟದಲ್ಲಿ ಚತುರ್ಥ ಬಹುಮಾನವನ್ನು ಪಡೆದಿರುತ್ತೇವೆ. ಬಜರಂಗದಳ ದೇವಂದ ಪಡುಪಿನಲ್ಲಿ ನಡೆದ 18 ವರ್ಷ ವಯೋಮಿತಿಯ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೇವೆ. ನಮ್ಮ ಸಂಘದಿಂದ ಇನ್ನು ಮುಂದೆಯೂ ಧಾರ್ಮಿಕ ಸಾಮಾಜಿಕ ಉತ್ಕೃಷ್ಟ ಕಾರ್ಯಕ್ರಮಗಳು ನಡೆಯಲಿ ಎಂದು ಕ್ಷೇತ್ರ ಮಾತೆಯಲ್ಲಿ ಕೈಜೋಡಿಸುತ್ತಾ ಈ ವರದಿಯನ್ನು ಕೊನೆಗೊಳಿಸುತ್ತೇನೆ. ಈ 1 ವರ್ಷದ ಎಂಕಲ್ನ ಎಂಚಿನ ಪೆಚ್ಚೆ ಪನ್ಪುಣಿ ಎಲ್ಲಿ ರೀತಿ ಪೊರ್ಲು ಮತ್ತು ಕೊರ್ನ ರವಿ ಶೆಟ್ಟರಿಗೆ ಕೃತಜ್ಞತೆಗಳು ಇತ್ತೆ. ನಮ್ಮ ಇನಿ ಈ ದೇವರನ ಬಾಗಿಲ್ಡಿ ಜಾತ್ರೆದ ಉಚ್ಚೆಡು ಲೇಸಿಡಿ ಸಂಭ್ರಮ ಪಡೆಯೊಂದಲ್ಲ. ಇಲ್ಲಲು ಬಿನ್ನೇರು ಬೈದೇರು ಸಾವಿರಾರು ಜನ ಇಲ್ಲಲು ಸಾವಿರಾರು ಜನ ಬಿನ್ನೇರು ಬೈದೇರು ಕೋರಿ ಮೀನು ಮಾಸ ಬಂಡದು ಬಾರಿ ಪೊರ್ಲುಡೆ ನಮ್ಮ ಜೀವನ ಮಂತೊಂದಿಲ್ಲ. ಅವೇ ರೀತಿ ವಿರೋಧ ಮೇಟು ಬಾರಿ ಪೊರ್ಲುಡೆ ಆ ತೊಡೆಲ್ಲು ಎತ್ತ ಉಲ್ಲಾಸರು ನಮ್ಮ ಜೀವನ ಮಂತೊಂದಿಲ್ಲ. ದೇವರನ ಜಾತ್ರೆ ಬಂಡದು 1 ವರ್ಷೋಡು ತಯಾರು ಮಂತೊಂದಿಲ್ಲ. ಎಲ್ಲ ನೇಮ ಎಲ್ಲ ಕೋಲ ಎಲ್ಲ ಇಲ್ಲಲು ಬಾಲದ ಬರ್ತಡೆ ಎಲ್ಲ ಯಾನ್ ಅಂಚಿ ಪೋಪೆ ಯಾನ್ ಎಲ್ಲ ಇಂಚಿ ಪೋಪೆ ಎಲ್ಲ ಹಿಂಗೆ ಅಡೆ ಪೋಯಾರಂಡು ಇಡೆ ಪೋಯಾರಂಡು ಆಂಡ ಈ ಭಾರತ ಭೂಮಿಡು ಬದುಕೊಡು ಪಂಡದಾಂಡ ನಮ್ಮ ಈತ್ ಫ್ರೀ ಆದ ಏರೆಗಿಲ್ಲ ದಾಲಂದು ಮಂಡೆ ವೆಚ್ಚನೆ ಬೋದು ರಾತ್ರಿ ಜೆಪ್ಪೋ ಬಗ್ಗೆ ಲಕ್ಕ ನಮ್ಮ ಕೆಲಸವೂ ಪೋಪ ಅಂಡ ಓವುಲ ಚಂದ ಸ್ವತಾಯನ್ನು ಕೈಪತ್ತನ ಬೊಡೆದಿಲ್ಲ ಬಿಡ್ತೇರು ಅಲ್ಲಿ ಇಲ್ಲಲೇ ಬಿಡ್ತೇರು ಜೋಕ್ಲಿ ನಕಲು ಮೋನಿನೇ ತುತ್ತುಜೇರು ಅಂಚೆನೆ ಅಪ್ಪೆ ಅಮ್ಮೆ ಬಾರಿ ಬಂಗೋಡು ಕಣ ನೀರಿನ ಕಡ ಬಿಡ್ತೇರು ಆಂಡ ಲಕ್ಕಲ್ ಎನ್ನ ಮಗಿಯ ಉಲ್ಲೇ ಬಂದ್ಬಿಡ ಬಾರಿ ಸಂತೋಷಡು ಹೆಮ್ಮೆ ಪಡೆ ಒಂದು ಪೇರು ಅಂಚಿತ್ತನ ಮಹಾನ್ ಯೋಧರು ಇನಿ ನಮ್ಮ ಈ ಜಾತ್ರೆಯ ಪಾಲ್ಪಡೋದು ಅಂಡ ಅಕಲ ಅವನ ಕಾತ ನೆಟ್ಟಿ ಅಕಲ ಗೌರವ ಸೊಲ್ಮೇದು ದಯ ಪಡೆದಂಡ ಅಂಚಿನ ಯೋಧರೌಡು ರಾತ್ರಿ ಬಗೆಲು ಅಪ್ಪೆ ಅಮ್ಮೆ ಮಗಲು ಬಾಲೆ ಮೆಕ್ಕಿ ಏರ್ಲ ಓ ಸಂಬಂಧ ಕಡಿತದು ಪೋದು ಅವನಂತದು ರಾತ್ರಿ ಬಗೆಲ್ಲ ಗಡಿಟುಂತದು ನಿದ್ರೆ ಕಟ್ಟದು ಕೆಲಸ ಮನ್ಪೇರಿದ್ದಂಡ ಅವು ಯೋಧರು ಅಂಚಿತ್ತನ ಮಹಾನ್ ಯೋಧರು ಒಂದು ವಿಷಯ ಗೊತ್ತು ನಡಿಕ್ಲೆಗೆ ಕರಿನ ಪುಲ್ವಾಮಾ ದಾಳಿ ಪಂಡದಿ ಮಾತೆರೆಗಳ ಗೊತ್ತುಂಡು ಸುಮಾರು ಜನ ಎದುರುಡು
ಬಾರಿ ಮಲ್ಲ ಕಟೌಟುಡು ಆಕಲ್ನ ಬಾರಿ ಬಂಗೋಡು ದಾಬಂಡು ದುಕ್ಕೋಡು ಪಾರ್ದನಂಚಿನ ಕಟೌಟುಡು ಆಕಲ್ನ ಇಡೀ ರೂಪ ತೋಜಿ ಒಂದು ಅಂಚಿತ್ತಿನ ಪುಣ್ಯಾತ್ಮರಿ ಜೋಕಲೇನಿ ನಮ್ಮ ಭಾರತದ ಅಪ್ಪೆನ ಜೋಕಲೇನಿ ನಿರ್ದಾಕ್ಷಿಣ್ಯವಾದ ದಯ ಬಣ್ಣದಂಡ ಒಂಜಿ ವೀರ ಯೋಧೆ ಯಾನು ಸೈತೆ ಬಣ್ಣದಂಡ ಬೊಕರಿಡ ಬೆಟ್ಟ ಮಂತದ ಯುದ್ಧದ ಕರಟ ಸೈತೆಡ ಎಂಕ ಪರಮವೀರ ಚಕ್ರ ಬನ್ಪುಣ ಗೊತ್ತುಂಡು ಇಂಕ ಸ್ವರ್ಗ ಬನ್ಪುಣ ಗೊತ್ತುಂಡು ಅಂಡ ಗೊತ್ತು ಜನ ಅಚಾನಕ ಬೊಕರಿ ಬತ್ತಿ ಕೆರಿಯ ಬಣ್ಣದಂಡ ಛೇ ಜಾನ ಆತ್ಮಹತ್ಯೆ ಆಯತ್ತ ಹಾಗೆ ಯುವದಗತ್ತು ಮನಸ್ಸು ಸಮಾಧಾನ ಒಪ್ಪಿಗೆ ಅಂಡ ಯಾನು ಭಾರತ ಭೂಮಿಗೆ ಅರ್ಪಣೆ ಇತ್ತನೇರದಾದ ಯಾನು ಎಂಚ ಸೈತಂಡಲ್ಲ ಭಾರತ ಅಪ್ಪೆಗೆ ಅರ್ಪಣೆ ಬನ್ಪುಣವು ಶತಸಿದ್ಧ ಅಂಚಿತ್ತನ ಮಾತೆರ್ನ ಪಟಲನಿಕಲ್ನ ಎದುರುಡು ತೋಜೊಂದುಂಡು ಆ ಪುಣ್ಯಾತ್ಮರಿಗೆ ನಂಗೆ ದಾಲ ಮನ್ಪೇರ ಸಾಧ್ಯಚ್ಚಿ ದಯಬಂಡಾಕಲ್ ಕರಿದಾತನ್ ದಯಬಂಡ ಒಂಜಿ ಪೀಸಲಾಕಲ್ ನದಿಕೀಜಿ ಮಂಡೆ ಒಂಜಿದ ಕಡೆ ಕಾರು ಒಂಜಿದ ಕಡೆ ಕೈ ಒಂಜಿದ ಕಡೆ ಮಾತೆರೆಗಳ ಗೊತ್ತು ಏರ್ಲ ಜೀಚ ನಮ್ಮ ಮನಸ್ಸಲ್ಲಿ ಆತ ಕರಗದ ಅಪ್ಪ ಜೋಕ್ಲಿ ನೀ ಕೆರ್ಟಿರತ್ತ ಅಂದು ಅಂಡ ಅಂಚಿತ್ತಿನ ಜೋಕಲಿಗೆ ಈ ದೇವರನ್ನ ಸಂಭ್ರಮದ ಉಚ್ಛಯದ ಲೇಸಿದ ನಮ ಸಂಭ್ರಮ ಪುನಗ ಎಲ್ಲಿಯ ರೀತಿಡೊಂಜಿ ಅಕ್ಲಿಗೆ ನಮನ ಸಂದೇಶವನ್ನ ನಮ್ಮ ಇಡೀ ಈ ಅಪ್ಪೆನ ಜಾಗೆಡಿ ಸೇರಿದ ನಂಚಿನ ಮಾತ ಭಕ್ತಾದಿಲ್ಲ ಕರ್ತವ್ಯ ಆದ್ಯ ಕರ್ತವ್ಯ ಮಾತ ಬಿನ್ನೆರಡಲಕ್ಕೆ ಏನೊಂದಿಲ್ಲ ಒಂಜಿಗಲಿಗೆ ಇತ್ತೆ ನಮ್ಮ ಎದುರುಡಪ್ಪನ ಅಕ್ಲಿಗೆ ಪೊರ್ಲದೊಂಜಿ ದೀಪ ಪೊತ್ತಾದಿ ಅಕ್ಲಿಗೆ ಕೊರ್ಪುನ ನಮ್ಮ ಒಂಜಿ ನಮನನ್ನು ಕೊರಡು ಮಾತ ಬಿನ್ನೆರಿ ಎದುರು ಪೊದ್ದು ಆ ಪೊರ್ಲದ ಕಾರ್ಯಕ್ರಮಕ್ಕೂ ಮಾತಿರ್ಲ ಲಕ್ಕದಂತದ್ದು ಅದ್ ನೆಟಲ್ಲ ಅದೇ ಅಕ್ಲಿಗೆ ಬಂಡ ನಂಕತ್ತ ಅಕ್ಲಿಗೆ ಸಂದಾವಡಾಯಿನ ಈಗ मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी ऐ मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी थी खून से लथपथ काया फिर भी बंदूक उठा के 10-10 को एक ने मारा फिर गिर गए होश गवा के जब अंत समय आया तो जब अंत समय आया तो कह गए कि अब मरते हैं खुश रहना देश के ಅವಡು ಎಂಚಾವಡು ಪನ್ಪುಣ ಲೋಕಮುಖ ದಯಪಣ ದುಂಬು ನಮ್ಮ ಸಂಸ್ಕೃತಿ ಅಂಚೆತ್ತಂಡು ಐನು ವಾರೀತಿಗೆ ನೋಟ ಚೇಂಜ್ ಮಂತದ ನಮ್ಮ ಐನು ವಾರೀತಿಗೆ ಬೈದ ಐನು ಪೂರ ಸರಿ ಮಂತೊಂದು ಬರ್ಪುಣ ಒಂಜಿ ಎಲ್ಲ ಸೇವೆನ ಬಾರಿ ಪೊರ್ನಡೆ ಮಂತೊಂದುಲ್ಲೇರು ಅಂಚಿತ್ತನಾರ್ನ ಅನುಭವದ ಪಾತೆರನು ಇತ್ತೆ ನಮ್ಮ ಮನಸಾರೆ ಸ್ಮರಿಸುತ್ತಾ ಕ್ಷೇತ್ರದ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ವಂದಿಸುತ್ತಾ ವೇದಿಕೆಯ ಸಹೋದರ ಸಹೋದರಿಯರೇ, ಯೋಧರಿಗೆ ನೆಮ್ಮದಿಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನಾಗ್ಲಿ ನಮ್ಮ ಜೀವನವನ್ನಾಗ್ಲಿ ಕಳಿತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆ ಯೋಧರು. ಆ ಯೋಧರಿಗೆ ಅವರ ಮನೆಯಲ್ಲಿ ಸಿಕ್ಕಂತಹ ಸಂಸ್ಕಾರ ಇಂದು ಜಗತ್ತೇ ಅವರನ್ನ ನಮಿಸುವಂತೆ ಮಾಡಿದೆ. ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಇಂತಹ ಕಾರ್ಯಕ್ರಮದಲ್ಲಿ ಮಾತನಾಡುವ ಅವಶ್ಯಕತೆ ಬಂತಲ್ಲ ಅಂತ ಹೇಳುವಾಗಲೇ ಮೊದಲಾಗಿ ನೋವಾಗ್ತದೆ. ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಕೇವಲ ದೇವಭಕ್ತಿಯನ್ನು ಮಾತ್ರ ಅಲ್ಲ, ರಾಷ್ಟ್ರಭಕ್ತಿಯನ್ನು ಕೂಡ ನಮ್ಮಲ್ಲಿ ಜಾಗೃತ ಮಾಡಬೇಕು ಅಂತ ಹೇಳಿ. ನಾವು ಯಾವುದಾದ್ರೂ ರಾಜಕೀಯ ಕಾರ್ಯಕ್ರಮಕ್ಕೆ ಇಷ್ಟು ಜನರನ್ನು ಸೇರಿಸಬೇಕು ಅಂತ ಹೇಳಿದರೆ ನಾವು ಅವರಿಗೆ ದುಡ್ಡು ಕೊಟ್ಟು ವಾಹನದ ವ್ಯವಸ್ಥೆಯನ್ನು ಮಾಡಿ ತಂದರೆ ಮಾತ್ರ ಸಾಧ್ಯ. ಆದರೆ ದೇವರ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ ನಾವು ನಮ್ಮ ಕೈಯಾರ ಖರ್ಚು ಮಾಡಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು, ವೈಯಕ್ತಿಕ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಇಂತಹ ಕಾರ್ಯಕ್ರಮದಲ್ಲಿ ಸೇರ್ತೇವೆ. ಒಂದು ಅರ್ಥದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಮ್ಮನ್ನು ಏಕತ್ರ ಬೆಸೆಯುವಂತಹ ಕಾರ್ಯಕ್ರಮಗಳು ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ನಮ್ಮಲ್ಲಿ ದೇವಭಕ್ತಿಯನ್ನು, ದೇಶಭಕ್ತಿಯನ್ನು ಜಾಗೃತಗೊಳಿಸುವಂತಹ ಕಾರ್ಯಕ್ರಮಗಳು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮ ದೇವರ ಹೆಸರಿನಲ್ಲಿ ನಾವು ಯಾಕೆ ಸೇರ್ತೇವೆ ಅಂತ ಹೇಳಿದರೆ
ನಮ್ಮ ಸಂಸ್ಕೃತಿಯ ವಿಶೇಷತೆ ಅಂಥದ್ದು. ಭಗವಂತ ಕೇಂದ್ರಿತ ಸಂಸ್ಕೃತಿ ಅಂತ ಹೇಳ್ತೇವೆ, ಗಾಡ್ ಸೆಂಟರ್ಡ್ ಕಲ್ಚರ್ ನಮ್ಮದು. ಆದರೆ ದುರ್ದೈವ ಅಂತ ಹೇಳಿದರೆ ಈಗಿನ ಮಕ್ಕಳಲ್ಲೇ ಎಲ್ಲ ಕೇಳಿದರೆ ದೇವರಿದ್ದಾನೆ ಕೇಳಿದರೆ ಮಕ್ಕಳು ಹೇಳುವಂಥದ್ದು ದೇವೇರ್ ಉಲ್ಲೇರ ಒಲ್ಲೇರು ಎಂಚ ಉಲ್ಲೇರು ತೂಯರೆ ಎಂಚ ಎಂಕ್ಲೆ ಲೆಕ್ಕನೆ ಉಲ್ಲೇರ ಎನ್ನುವ ಪ್ರಶ್ನೆ ಮಕ್ಕಳಿಂದ ಬರ್ತದೆ. ಯಾವಾಗ ಭಗವಂತ ಎಲ್ಲಿದ್ದಾನೆ, ಭಗವಂತ ಯಾವ ರೂಪದಲ್ಲಿದ್ದಾನೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತೇವೋ, ಅಥವಾ ಭಗವಂತನನ್ನು ಒಂದು ನಿರ್ದಿಷ್ಟ ಜಾಗದಲ್ಲಿ ನಾವು ನೋಡಲಿಕ್ಕೆ ಪ್ರಾರಂಭ ಮಾಡ್ತೇವೋ, ಆವಾಗ ನಾವು ನಮ್ಮ ಧರ್ಮದಿಂದ ನಮ್ಮ ಸಂಸ್ಕೃತಿಯಿಂದ ದೂರ ಸರಿಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಅರ್ಥ. ಒಂದು ಸಣ್ಣ ಉದಾಹರಣೆ, ಮಕ್ಕಳು ಕೂಡ ತುಂಬ ಸಂಖ್ಯೆಯಲ್ಲಿದ್ದೇವೆ. ನಾವು ಜಾತ್ರೆಯ ಮೂಡಲಿರುವಾಗ ಧಾರ್ಮಿಕ ಭಾಷಣ ಅಂತ ಹೇಳಿದರೆ ಯಾರೂ ಕೇಳೋದಿಲ್ಲ, ಕಥೆಗಳ ಮೂಲಕವೇ ನಮ್ಮ ವಿಚಾರಗಳನ್ನು ಹೇಳಬೇಕಾಗ್ತದೆ. ಕನಕದಾಸರು ನಮಗೆಲ್ಲರಿಗೂ ಗೊತ್ತು, ವ್ಯಾಸರಾಯರ ಶಿಷ್ಯರು. ಕನಕದಾಸರು ಮತ್ತು ಅವರ ಸಹಪಾಠಿಗಳಿಗೆ ಗುರುಗಳು ಒಮ್ಮೆ ಬಾಳೆಹಣ್ಣನ್ನು ಕೊಡ್ತಾರೆ. ಬಾಳೆಹಣ್ಣನ್ನು ಕೊಡುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ, ಯಾರೂ ನೋಡದ ಜಾಗಕ್ಕೆ ಹೋಗಿ ಈ ಹಣ್ಣನ್ನು ತಿಂದು ಬಾ. ಎಲ್ಲ ಶಿಷ್ಯರು ಕೂಡ ಬಾಗಿಲ ಮರೆಯಲ್ಲಿ, ಗೋಡೆಯ ಹಿಂದುಗಡೆ ಅಥವಾ ಎಲ್ಲೆಲ್ಲೋ ಹೋಗಿ ತಿಂದು ಬರ್ತಾರೆ. ಕನಕದಾಸರು ಬಾಗಿಲ ಮರೆಗೆ ಹೋದರು, ಅವರಿಗೆ ತಿನ್ನಲಿಕ್ಕೆ ದೇವರು ಕಂಡಾಗಾಯಿತು. ಅದೇ ರೀತಿ ಇನ್ನೆಲ್ಲೋ ಹೋದ್ರು, ಎಲ್ಲಿ ಹೋದ್ರು ಕೂಡ ಬಾಳೆಹಣ್ಣನ್ನು ತಿನ್ಲಿಕ್ಕಾಗಲಿಲ್ಲ. ಮತ್ತೆ ತಂದು ಗುರುಗಳ ಕೈಗೆ ಕೊಡ್ತಾರೆ. ಆಗ ಗುರುಗಳು ಹೇಳ್ತಾರೆ, ಕನಕದಾಸ ನಿನಗೆ ಎಲ್ಲಿಯೂ ಕೂಡ ಜಾಗ, ಯಾರೂ ಇಲ್ಲದ ಜಾಗ ಸಿಗ್ಲಿಲ್ವಾ ಅಂತ ಹೇಳುವಾಗ ಕನಕದಾಸರು ಹೇಳ್ತಾರೆ, ನಾನು ಯಾರೂ ಇಲ್ಲದ ಜಾಗವನ್ನು ಹುಡುಕಿಕೊಂಡು ಹೊರಟೆ, ಆದರೆ ಎಲ್ಲಿಯೂ ಕೂಡ ದೇವರಿಲ್ಲದ ಜಾಗ ನನಗೆ ಸಿಗಲಿಲ್ಲ. ಪ್ರತಿ ಕಣದಲ್ಲಿಯೂ ಕೂಡ ದೇವರಿದ್ದಾನೆ ಅಂತ ಹೇಳಿ ಅಂದು ಕನಕದಾಸರು ತಿಳ್ಕೊಂಡಿದ್ರು. ಇದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುವಂತಹ ವ್ಯವಸ್ಥೆ ಆಗಬೇಕು. ಯಾಕಂದರೆ ಅಣುವಿನಲ್ಲಿಯೂ ಭಗವಂತನನ್ನು ಕಾಣುವಂತಹ ಸಂಸ್ಕೃತಿ ನಮ್ಮದು. ಇದನ್ನು ತಾಯಂದಿರು ತಿಳಿಸುವಂತಹ ಕೆಲಸ ಆಗಬೇಕು. ಜೊತೆಗೆ ನಮ್ಮ ಸಂಸ್ಕೃತಿಯ ಹಿಂದೂ ಧರ್ಮ ಅಂತ ಹೇಳುವಾಗ ನಾವೆಲ್ಲರೂ ಕೂಡ ಹಿಂದೂ ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ತೇವೆ. ಈಗ ನಾನು ಇಲ್ಲಿರುವವರಲ್ಲಿ ಜಾತಿಯ ನೀವು ಯಾರು ಅಂತ ಪ್ರಶ್ನೆ ಮಾಡಿದರೆ ಮೊದಲಾಗಿ ಈಗ ನನ್ನನ್ನೇ ಕೇಳಿದ್ರು ನಾನು ಹೇಳ್ತೇನೆ ನಾನು ಇಂಥವಳು, ನನ್ನ ಹೆಸರು, ನಂತರ ನಾನು ಇಂಥವರ ಮಗಳು ಅಂತ ಬರ್ತದೆ, ಇಂಥವರ ಪತ್ನಿ ಬರ್ತದೆ, ನಂತರ ನನ್ನ ಜಾತಿ ಅಲ್ಲಿಗೆ ಬರ್ತದೆ. ಯಾರೂ ಕೂಡ ನಾನು ಹಿಂದೂ ಅಂತ ಹೇಳಲಿಕ್ಕೆ ಧೈರ್ಯವನ್ನ ಮಾಡೋದಿಲ್ಲ. ಕೇಳಿದರೆ ನಾನು ಬಿಲ್ಲವ, ನಾನು ಬಂಟ, ನಾನು ಬ್ರಾಹ್ಮಣ, ನಾನು ಕೊಂಕಣಿ, ನಾನು ಈಡಿಗ, ಯಾವುದೋ ಒಂದು ಜಾತಿಯನ್ನು ಹೇಳ್ತೇವೆ ಹೊರತು ನಾನು ಹಿಂದೂ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಅಂತಹ ವ್ಯಕ್ತಿತ್ವವನ್ನು ನಾವು ರೂಢಿಸಿಕೊಂಡಿದ್ದೇವೆ. ಇದು ಯಾಕೆ ಆಯಿತು ಅಂತ ಹೇಳಿದರೆ, ಹಿಂದೂ ಸಂಸ್ಕೃತಿಯ ಏನು ಸತ್ವ ಇದೆ, ಅಂತಸತ್ವ ಇದೆ, ಅದನ್ನು ನಾವು ಇಷ್ಟರವರೆಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಲಿಲ್ಲ. ಹಿಂದೂ ಧರ್ಮದ ಅನೇಕ ಆಚರಣೆಗಳನ್ನು ಮೂಢನಂಬಿಕೆ ಅಂತ ಎಲ್ಲರೂ ಹೇಳ್ತಾರೆ, ನಾವು ಕೂಡ ಸರಿ ಮೂಢನಂಬಿಕೆ ಅಂತ ಹೇಳ್ತೇವೆ. ಆದರೆ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳು ಕೂಡ ವೈಜ್ಞಾನಿಕವಾದದ್ದು ಅಂತ ಹೇಳಲಿಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ, ಕಾರಣಗಳು ಗೊತ್ತಾಗ್ತಿಲ್ಲ. ಒಂದು ಚಿಕ್ಕ ಘಟನೆ, ಸ್ವಾಮಿ ಚಿನ್ಮಯಾನಂದರು ಚಿನ್ಮಯ ಮಿಷನ್ನ ಮೂಲಕ ಭಗವದ್ಗೀತೆಯ ಸಾರವನ್ನು ಇಡೀ ವಿಶ್ವಕ್ಕೆ ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡುವಂತಹ ಒಂದು ಸಂತ. ಆ ಸಂತನಿಗೆ ಒಮ್ಮೆ ಪತ್ರಕರ್ತೆ ಭೇಟಿ ಮಾಡ್ತಾಳೆ. ಭೇಟಿ ಮಾಡಿದಂತಹ ಪತ್ರಕರ್ತೆ ಈಗಿನ ಮಾನಸಿಕತೆಯ ಪತ್ರಕರ್ತೆ, ಹಿಂದೂ ಧರ್ಮವನ್ನು ಎಲ್ಲೆಲ್ಲಿ ತುಚ್ಛವಾಗಿ ಕಾಣಲಿಕ್ಕಾಗ್ತದೆ ಆ ರೀತಿ ತುಚ್ಛವಾಗಿ ಕಂಡು ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಹೊರಟಂತಹ ಒಂದು ಮಾನಸಿಕತೆಯ ಪತ್ರಕರ್ತೆ. ಆಕೆ ಬಂದು ಚಿನ್ಮಯಾನಂದರಲ್ಲಿ ಒಂದು ಪ್ರಶ್ನೆ ಮಾಡ್ತಾಳಂತೆ. ಚಿನ್ಮಯಾನಂದ್ರೆ ಇಸ್ಲಾಂ ಮತದ ಸಂಸ್ಥಾಪಕರು ಯಾರು ಅಂತ. ಇಸ್ಲಾಂ ಮತ ಯಾರಿಂದ ಹುಟ್ಟಿಕೊಂಡಿತು? ಅವ್ರು ಹೇಳಿದರು ಮೊಹಮ್ಮದ್ ಪೈಗಂಬರ್. ಸರಿ, ಕ್ರೈಸ್ತ ಮತ ಯಾರಿಂದ ಹುಟ್ಟಿಕೊಂಡಿತು ಹೇಳುವಾಗ ಜೀಸಸ್ ಕ್ರೈಸ್ಟ್ ಹೇಳ್ತಾರಂತೆ. ಸರಿ, ನಿಮ್ಮ ಹಿಂದೂ ಧರ್ಮ ಯಾರಿಂದ ಹುಟ್ಟಿಕೊಂಡಿತ್ತು ಅಂತ ಹೇಳುವಾಗ ಚಿನ್ಮಯಾನಂದರು ಒಂದು ಕ್ಷಣ ಕಣ್ಣು ಮುಚ್ಚಿದ್ರು. ಅವಳಿಗೆ ಅದೇ ಬೇಕಿತ್ತು. ಅವಳು ಬಹಳ ಸಂತೋಷವಾಗಿ ಹೇಳಿದ್ಲು, ನೋಡಿದ್ರಾ, ಹಿಂದೂ ಧರ್ಮದ ಸಂಸ್ಥಾಪಕರು ಯಾರು ಕೇಳಿದರೆ ನಿಮ್ಮಲ್ಲಿ ಉತ್ತರ ಇಲ್ಲ, ಹಾಗಾಗಿ ಹಿಂದೂ ಒಂದು ಧರ್ಮವೇ ಅಲ್ಲ ಅಂತ. ಅಫ್ಕೋರ್ಸ್ ಹಿಂದೂ ಒಂದು ಧರ್ಮ ಅಲ್ಲ, ಅದು ವಿಜ್ಞಾನ ಅಂತ ಚಿನ್ಮಯಾನಂದರು ಟಕ್ಕ ಹೇಳ್ತಾರೆ. ಯಾಕಂದರೆ ವಿಜ್ಞಾನದಲ್ಲಿ ಒಂದು ಸೂತ್ರ ಇದೆ, ಪ್ರತಿಯೊಂದು ವಸ್ತುವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮೂಲ ರೂಪಕ್ಕೆ ಪರಿವರ್ತನೆ ಮಾಡಿದರೆ ಎಲ್ಲ ವಸ್ತುಗಳು ಆಗಿರುವಂಥದ್ದು ಒಂದು ಅಣುವಿನಿಂದ ಅಂತ ನಮಗೆ ಶಾಲೆಯಲ್ಲಿ ವಿಜ್ಞಾನದಲ್ಲಿ ಹೇಳಿಕೊಡ್ತಾರೆ. ಅದೇ ರೀತಿ ಅಣುವಿನಲ್ಲಿಯೂ ಭಗವಂತ ಅಂತ ಹೇಳುವಂಥದ್ದು ನಮ್ಮ ಸಂಸ್ಕೃತಿ. ಇದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಜೊತೆಗೆ ಚಿನ್ಮಯಾನಂದರು ಮತ್ತೆ ಅವರೇ ಮುಂದುವರಿದು ಹೇಳ್ತಾರೆ ಆ ಪತ್ರಕರ್ತೆಗೆ, ನೀನು ಕ್ರೈಸ್ತ ಮತದ ಮೂಲ ಗ್ರಂಥ ಕೇಳಿದರೆ ನಾನು ನಿನಗೆ ಬೈಬಲ್ ಅಂತ ಹೇಳ್ತಿದ್ದೆ, ಇಸ್ಲಾಂ ಮತದ ಮೂಲ ಗ್ರಂಥ ಹೇಳಿದರೆ ನಾನು ನಿನಗೆ
ಕುರಾನ್ ಅಂತ ಹೇಳ್ತಿದ್ದೆ. ಹಿಂದೂ ಧರ್ಮದ ಮೂಲ ಗ್ರಂಥ ಏನು ಅಂತ ನೀನು ನನ್ನನ್ನು ಪ್ರಶ್ನೆ ಮಾಡಿದರೆ ಒಂದು ಲೈಬ್ರರಿಯ ಮಧ್ಯಭಾಗದಲ್ಲಿ ನೀನು ನಿಲ್ಲಿಸ್ತೇನೆ. ಆ ಲೈಬ್ರರಿಯಲ್ಲಿರುವ ಅಷ್ಟು ಗ್ರಂಥಗಳು ಕೂಡ ಹಿಂದೂ ಧರ್ಮದ ಮೂಲ ಗ್ರಂಥಗಳು. ಇದನ್ನು ನಿನಗೆ ಯಾವುದು ಬೇಕಾದರೂ ಓದ್ಕೋ, ನೀನು ಎಷ್ಟನ್ನು ಓದಿದರೂ ಕೂಡ ಹಿಂದೂ ಧರ್ಮದ ಆಳ ಅಗಲ ನಿನಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಿಂದೂ ಧರ್ಮ ಅಂತ ಹೇಳಿದರೆ ಒಂದು ಪರಿಪೂರ್ಣ ಧರ್ಮ ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ಹಿಂದೂ ಧರ್ಮ ಕಾಲ ಕಾಲಕ್ಕೆ ತನ್ನಲ್ಲಿ ಇರುವ ಲೋಪದೋಷಗಳನ್ನು ತಾನೇ ಸರಿಪಡಿಸಿಕೊಂಡು ತನ್ನ ಮೂಲ ಸತ್ವವನ್ನು ಇನ್ನೂ ಉಳಿಸಿಕೊಂಡು ಜಗತ್ತಿನಲ್ಲಿ ನಡೆಯುವಂತಹ ಏಕೈಕ ಧರ್ಮ. ಜೊತೆಗೆ ತನ್ನ ಎಲ್ಲ ಧಾರ್ಮಿಕತೆಯ ಬದಲಾವಣೆಗಳನ್ನು ಕೂಡ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡಂತಹ ಧರ್ಮ. ಧಾರ್ಮಿಕ ಸ್ವಾತಂತ್ರ್ಯ ಇರುವಂತಹ ಧರ್ಮ ಯಾವುದು ಕೇಳಿದರೆ ಅದು ಹಿಂದೂ ಧರ್ಮ. ಯಾಕಂತ ಹೇಳಿದರೆ ಯಾವುದೇ ವಿಶ್ವದಲ್ಲಿರುವ ಯಾವುದೇ ಮತಗಳಿಗೆ ಸ್ವಲ್ಪ ಬದಲಾವಣೆಯನ್ನು ಮಾಡಲಿಕ್ಕೆ ಹೊರಟರೂ ಕೂಡ ಅವರನ್ನು ಕೊಲ್ಲುವಂತಹ ಪ್ರಯತ್ನಗಳು ನಮಗೆ ಆಗಿದೆ. ಇದು ನಮ್ಮ ಇತಿಹಾಸದಲ್ಲಿ ನಮಗೆ ಕಂಡು ಬರ್ತದೆ. ಆದರೆ ಹಿಂದೂ ಧರ್ಮದಲ್ಲಿ ಯಾರು ಏನೇ ಹೇಳಿದರೂ ಅದನ್ನು ಒಪ್ಪಿಕೊಂಡು ಅದರಲ್ಲಿರುವ ನ್ಯೂನತೆಯನ್ನು ಬಿಟ್ಟು ಒಳ್ಳೆಯ ವಿಚಾರಗಳನ್ನು ಮಾತ್ರ ಅಡಾಪ್ಟ್ ಮಾಡಿಕೊಂಡಂತಹ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಯಾವುದೇ ವಿಷಯಗಳನ್ನು ನಾವು ನೋಡ್ಕೊಳ್ಬಹುದು. ತನ್ನ ಮೂಲ ಸತ್ವವನ್ನು ಹೇಗೆ ಉಳಿಸಿಕೊಂಡಿದೆ ಅಂತ ಹೇಳಿದರೆ 10,000 ವರ್ಷಗಳ ಮುಂಚೆ ವಿಶ್ವಾಮಿತ್ರರು ಒಂದು ಕಂಡು ಹಿಡಿದ ಒಂದು ಸತ್ಯ ಇತ್ತು. ಓಂ ಭೂರ್ ಭುವಸ್ವಃ ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆ ಅಂತಸತ್ವವನ್ನು ಈಗಲೂ ಕೂಡ ಅದೇ ರೀತಿ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂತಹ ಧರ್ಮ ಹಿಂದೂ ಧರ್ಮ ಅಂತ. ಹಿಂದೂ ಧರ್ಮದ ಸಂಸ್ಕಾರಗಳು ಯಾವ ರೀತಿ ಇತ್ತು ಅಂತ ಹೇಳಿದರೆ ಪ್ರತಿಯೊಂದು ಮನೆಯ ಕೇಂದ್ರಿತವಾಗಿತ್ತು. ಮನೆಯಲ್ಲಿ ತಾಯಿಯನ್ನ ಕೇಂದ್ರಿತವಾಗಿದ್ದಂತಹ ಸಂಸ್ಕೃತಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳುವಂಥ ಮಾತಿದೆ. ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜ್ಯನೀಯವಾಗಿ ಕಾಣ್ತಾರೋ ಅಲ್ಲಿ ದೇವತೆಗಳು ನೆಲೆ ನಿಲ್ತಾರೆ ಅಂತ ಹೇಳುವಂತಹ ಮಾತಿತ್ತು. ಹಾಗಾಗಿಯೇ ಭಾರತವನ್ನು ದೇವಭೂಮಿ ಅಂತ ಹೇಳ್ತಾರೆ. ಯಾವ ದೇವರ ಅವತಾರವನ್ನು ನಾವು ನೋಡಿದರೂ ಕೂಡ ಎಲ್ಲಿ ಆಗಿದೆ ಅಂತ ಹೇಳಿದರೆ ಪುಣ್ಯಭೂಮಿ ಭಾರತದಲ್ಲಾಗಿದೆ. ಬೇರೆ ಯಾವುದೇ ದೇಶದಲ್ಲಿಯೂ ಕೂಡ ದೇವರ ಅವತಾರ ಆಗಲಿಲ್ಲ, ಭಾರತದಲ್ಲಿ ಆಗಿದೆ. ಯಾಕಂತ ಹೇಳಿದರೆ ಭಾರತೀಯ ಹೆಣ್ಣು ಮಕ್ಕಳು ಅಷ್ಟು ಪೂಜ್ಯನೀಯರಾಗಿದ್ದರು. ಆದರೆ ಈಗ ನಮ್ಮ ಸ್ಥಿತಿ ಹೇಗಿದೆ? ಈ ವೇದಿಕೆಯಲ್ಲಿ ಇರುವಂಥ ಏಕೈಕ ಹೆಣ್ಣು ಮಗಳಾಗಿ ಗಂಡಸರಿಗೆ ಹೇಳಲಿಕ್ಕಾಗದ ಮಾತನ್ನು ನಾನು ನೋವಿನಿಂದ ಹೇಳಬೇಕಾಗಿದೆ. ಏನಾದರೂ ತಪ್ಪಿದರೆ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮೆ ಕೊಡಿ. ಯಾಕೆಂದರೆ ಮಾತಾಡುವಾಗ ಅಣ್ಣ ಹೇಳಿದರು ನನ್ನ ಅನುಭವವನ್ನು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಆದಂಥ ಅನೇಕ ಅನುಭವಗಳು. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಂತ ಹೇಳ್ತೇವೆ, ದೇವಸ್ಥಾನಗಳಿಗೆ ನಾವು ಹೋಗುವಂಥದ್ದು ಮಾನಸಿಕ ಶಾಂತಿಯನ್ನು ಪಡಿಬೇಕು ಅಂತ ಹೇಳ್ತೇವೆ. ಮಾನಸಿಕ ಶಾಂತಿ ಬೇಕಾದರೆ ದೇವಸ್ಥಾನಕ್ಕೆ ಅರಸಿಕೊಂಡು ಹೋಗ್ತೇವೆ. ದೇವಸ್ಥಾನಕ್ಕೆ ಅದರದೇ ಆದ ಪಾವಿತ್ರ್ಯತೆ ಇದೆ. ಆದರೆ ಈಗ ನಾವು ದೇವಸ್ಥಾನಗಳಿಗೆ ಹೇಗೆ ಹೋಗ್ತಾ ಇದ್ದೇವೆ? ನಮ್ಮ ಉಡುಗೆ ತೊಡುಗೆಗಳು ಹೇಗಿವೆ? ಬಹುಶಃ ಇಂಥ ವೇದಿಕೆಗಳಲ್ಲಿ ಹೇಳುವಂತಹ ಮಾತಲ್ಲ, ಆದರೂ ಕೂಡ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇನೆ. ಪ್ರತಿ ಮನೆಯ ಹೆಣ್ಣು ಮಕ್ಕಳು ಈಗ ಹೇಗೆ ಹೋಗ್ತಾರಂದ್ರೆ, ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗುವುದು ತಮ್ಮ ಅಂಗ ಪ್ರದರ್ಶನಕ್ಕೆ, ಗಂಡು ಮಕ್ಕಳು ದೇವಸ್ಥಾನಗಳಿಗೆ ಹೋಗುವುದು ಇಂತಹ ದೇವಿಯರ ದರ್ಶನಕ್ಕೆ ಅಂತ ಆಗಿ ಹೋಗಿದೆ. ಅಷ್ಟು ನೋವಾಗ್ತದೆ. ಟೈಟ್ ಆದ ಜೀನ್ಸ್ ಪ್ಯಾಂಟನ್ನು ಹಾಕಿ, ಟೀ ಶರ್ಟ್ಗಳನ್ನು ಹಾಕಿ ಬಗ್ಗಿದ್ರೆ ಹಿಂದೆ ನಿಂತವರಿಗೆ ಎಲ್ಲ ರೀತಿಯ ದರ್ಶನಗಳು ಆಗುವಂತಹ ದುರ್ದೈವ ಈಗ ದೇವಸ್ಥಾನದಲ್ಲಿದೆ. ಗಂಡು ಮಕ್ಕಳಿಗೆ ಹೇಳಲಿಕ್ಕೆ ಆಗುದಿಲ್ಲ, ಹೇಳಿದರೆ ಹೇಳ್ತಾರೆ ಆಯ್ಗೆ ಪುಣ್ಣುಲೇನು ತುಂಡ ಆ ಪೂಜಿ ಮಾರೆ ಅಂತ. ಹಾಗಾಗಿ ಹೆಣ್ಣು ಮಗಳಾಗಿ ನಾನು ಧೈರ್ಯದಲ್ಲಿ ಹೇಳ್ತೇನೆ, ಇಂತಹ ವಿಷಯಗಳಲ್ಲಿ ತಾಯಂದಿರು ಜಾಗೃತರಾಗಬೇಕಾಗಿದೆ. ಕೇಳಿದರೆ ನಮ್ಮ ಸ್ವಾತಂತ್ರ್ಯ, ನಮಗೆ ಸ್ವಾತಂತ್ರ್ಯ ಇದೆ, ಹಕ್ಕು ಇದೆ ಅಂತ ಹೇಳ್ತಾರೆ. ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರ ಮನಃಶಾಂತಿಯನ್ನು ಹಾಳು ಮಾಡುವವರೆಗೆ ಸ್ವಾತಂತ್ರ್ಯವನ್ನು ನಾವು ಉಪಯೋಗ ಮಾಡಬಾರ್ದು ಅಂತ ಹೇಳುವಂಥದ್ದು. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ಅರ್ಥವನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಹೊಸ ವರ್ಷದ ಪಾರ್ಟಿಗಳನ್ನು ಮಾಡ್ತೇವೆ. 12 ಗಂಟೆ ರಾತ್ರಿ ಮನೆಗೆ ಕುಡ್ಕೊಂಡು ಈಗ ಮನೆ ಮಗಳು ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಕೇಳಿದರೆ ಗಾಂಧೀಜಿ ಪಂತೆರ್ 12 ಗಂಟೆ ರಾತ್ರಿ ಏಪ ಪೊಣ್ಣು ಮಗಳು ಸುರಕ್ಷಿತವಾದ ಇಲ್ಲಾಗ ಬರ್ಪಲ್ಲ ಆನಿ ನಿಜವಾದ ಅರ್ಥಡ್ ಸ್ವಾತಂತ್ರ್ಯ ಅಂತ. ಆದರೆ ಗಾಂಧೀಜಿ ಎಲ್ಲಿಯೂ ಹೇಳಿಲ್ಲ 12 ಗಂಟೆವರೆಗೆ ಪಬ್ಬಿನಲ್ಲಿ ಡ್ಯಾನ್ಸ್ ಮಾಡಿ ಕುಡ್ದು ನೀನು ಮನೆಗೆ ಬಾ ಅಂತ. ಯಾವ ಗಾಂಧೀಜಿ ಎಲ್ಲಿಯೂ ಹೇಳಲಿಲ್ಲ. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲು ಪ್ರತಿ ಮನೆಯಲ್ಲಿಯೂ ಕೂಡ ಭಜನೆ ಇತ್ತು. ಭಜನೆ ಅಂತ ಹೇಳಿದರೆ ಭಗವಂತನನ್ನು ಜನರನ್ನ ಭಗವಂತನೊಡನೆ ನೇರವಾಗಿ ಸಂಪರ್ಕ ಮಾಡಿಸುವಂಥದ್ದು. ಭಗವಂತನೊಡನೆ ಜನರ ನೇರ ಸಂಪರ್ಕ ಭಜನೆ. ಅಂತಹ ಮನೆಯಲ್ಲಿ ವಿಭಜನೆ ಇರಲಿಲ್ಲ ಅಂತ. ಆದರೆ
ಈಗ ಹೇಗಾಗಿದೆ ಅಂತ ಹೇಳಿದರೆ ಮನೆಗಳಲ್ಲಿ ವಿಭಜನೆ ಆಗಿದೆ. ಅಮ್ಮ ಅಪ್ಪ ಇಬ್ಬರು ಮಕ್ಕಳು ಮಾತ್ರ ತಪ್ಪಿದರೆ ಒಂದು ಮಕ್ಕಳು ಮನೆಯಲ್ಲಿ ಇರುವಂಥ ಪರಿಸ್ಥಿತಿ, ಮನೆಯ ಮಕ್ಕಳ ಮತ್ತು ತಂದೆ ತಾಯರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಬೆಳಿಗ್ಗೆ ಮಕ್ಕಳು ಎದ್ದು ಶಾಲೆಗೆ ಹೋಗುವಾಗ ತಂದೆ ಮನೆಯಲ್ಲಿ ಮಲಗಿರ್ತಾನೆ, ಮಕ್ಕಳು ಮನೆಗೆ ತಂದೆ ಮನೆಗೆ ಬರುವಾಗ ಮಕ್ಕಳು ಮಲಗಿರುವಂತಹ ಪರಿಸ್ಥಿತಿ. ಮೊದಲು ಮನೆಯಲ್ಲಿ ಸಾಯಂಕಾಲ ಒಟ್ಟಿಗೆ ಭಜನೆ ಮಾಡಿ ಮನೆಯವರು ಒಟ್ಟಿಗೆ ಸೇರಿ ಊಟ ಸೇವಿಸುವಂತಹ ಪದ್ಧತಿ ಇತ್ತು. ಈಗ ಕೇಳಿದರೆ ಪ್ರತಿಯೊಬ್ಬರು ಮೊಬೈಲಲ್ಲಿ ನಾವು ವ್ಯಕ್ತಿಗತವಾಗಿ ದೂರ ಆಗ್ತಾ ಇದ್ದೇವೆ. ಎಷ್ಟೇ ರೀತಿಯ ಹಣಕಾಸಿನಲ್ಲಿ ಶ್ರೀಮಂತರಾದರೂ ಕೂಡ ಮನೆಯ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದಿದ್ದರೆ ನಾವು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂಥೇಳಿ. ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಮಕ್ಕಳು ಯಾವ ರೀತಿ ಆಗ್ತಾರೆ ಅಂತ ಹೇಳಿದರೆ, ಒಂದು ಮಾತಿದೆ, ಹುಟ್ಟುವಾಗ ಉಸಿರಿರ್ತದೆ, ಹೆಸರಿರುವುದಿಲ್ಲ. ನಾವು ಸತ್ತಾಗ ನಮಗೆ ಹೆಸರಿರ್ತದೆ, ಆದರೆ ನಮ್ಮ ದೇಹದಲ್ಲಿ ಉಸಿರಿರುವುದಿಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಏನು ಜೀವನ ಇದೆ, ಆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ತೇವ, ಆಗ ಉಸಿರು ನಂತರವೂ ಕೂಡ ನಮ್ಮ ಹೆಸರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದರೆ ನಾವು ಕೊಡಬೇಕಾದಂಥ ಸಂಸ್ಕಾರವನ್ನು ಸರಿಯಾಗಿ ಕೊಡಬೇಕು ಅಂತ ಹೇಳಿ. ಸಣ್ಣ ಕತೆ ಭಗತ್ ಸಿಂಗ್ ಎಂದು. ಯೋಧರಿಗೆ ನಮನವನ್ನು ಸಲ್ಲಿಸುವಾಗ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಧೀರ ಯೋಧರನ್ನು ಕೂಡ ನೆನಪು ಮಾಡಿಕೊಳ್ಬೇಕು. ಅಂಥವರಲ್ಲಿ ಒಬ್ಬರು ಭಗತ್ ಸಿಂಗ್. 24 ವರ್ಷದ ಯುವಕ ಗಲ್ಲಿಗೆ ಏರ್ಲಿಕ್ಕೆ ಹೊರಟಿದ್ದಾನೆ. ಗಲ್ಲಿಗೆ ಏರ್ಲಿಕ್ಕೆ ಹೊರಟಂತಹ ಮಗನನ್ನು ಭೇಟಿಯಾಗಲಿಕ್ಕೆ ಆತನ ತಾಯಿ ಬರ್ತಾರೆ. ತಾಯಿ ಬಂದಾಗ ತಾಯಿಯ ಕಣ್ಣಲ್ಲಿ ನೀರು ಸುರಿತಾ ಇದೆ. ಇದನ್ನು ನೋಡಿದಂತಹ ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ, ನನ್ನ ತಾಯಿಯಾಗಿ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ ಅಮ್ಮ? ನೀನು ಈ ರೀತಿ ಅತ್ರೆ ಹೇಗಮ್ಮ ನನ್ನ ಜೀವನವನ್ನು ತಾಯಿ ಭಾರತಿಗೋಸ್ಕರ ಅರ್ಪಣೆ ಮಾಡಲಿ? ಹಾಗಾಗಿ ದಯವಿಟ್ಟು ಅಳಬೇಡಮ್ಮ, ನೀನು ಅತ್ರೆ ನನಗೆ ಪ್ರಾಣಾರ್ಪಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೇಳುವಾಗ ತಾಯಿ ಹೇಳ್ತಾರೆ, ತಾಯಿಯ ಹೆಸರು ವಿದ್ಯಾವತಿ. ಆಕೆ ಬಹಳ ಚೆನ್ನಾಗಿ ಹೇಳ್ತಾಳೆ, ಮಗ, ನಾನು ಅಳ್ತಿರುವುದು ನೀನು ನಾಳೆ ಗಲ್ಲಿಗೆ ಇರ್ತೀಯ ಅಂತ ಅಲ್ಲ ಮಗ, ನಾನು ಅಳ್ತಿರುವುದು ನಿನ್ನಂತಹ ಒಬ್ಬನೇ ಒಬ್ಬ ಮಗ ಈ ಗರ್ಭದಲ್ಲಿ ಹುಟ್ಟಿ ಬಂದ ಅಲ್ಲ, ನಿನ್ನಂತಹ 10 ಮಕ್ಕಳಿದ್ರೆ ಆ 10 ಮಕ್ಕಳನ್ನು ಕೂಡ ಆ ತಾಯಿ ಭಾರತೀಯ ಪಾದ ಕಮಲಗಳಿಗೆ ಅರ್ಪಿಸ್ತಿದ್ನಲ್ಲ ಮಗ. ಅಂತಹ ಒಂದು ಸನ್ನಿವೇಶ ನನಗೆ ಬಂತಲ್ಲ, ಅದಕ್ಕೋಸ್ಕರ ನನಗೆ ನನ್ನ ಗರ್ಭದ ಮೇಲೆ ಬೇಜಾರಾಗ್ತಿದೆ. ಆದರೆ ನನ್ನನ್ನು ಸೇರಿಸಿ ನಾವೆಲ್ಲ ತಾಯಂದಿರು 1-2 ಮಕ್ಕಳನ್ನು ಹೆತ್ತಿದ್ದೇವೆ. ನಾವೆಲ್ಲರೂ ಹೇಳ್ತೇವೆ ಭಗತ್ ಸಿಂಗ್ ಬೇಕು, ರಾಜ್ಗುರು ಬೇಕು, ಸುಖದೇವ್ ಬೇಕು, ವಿವೇಕಾನಂದರು ಬೇಕು. ನಮ್ಮ ಮನೆಯಲ್ಲಿ ಬೇಡ, ಪಕ್ಕದ ಮನೆಯಲ್ಲಿ ಅವರೆಲ್ಲರೂ ಬೇಕು. ವೀರ ಯೋಧರು ಕೂಡ ಬೇಕು. ನಮಗೆ ಗಡಿಯನ್ನು ಕಾಯಬೇಕಾದ್ರೆ ವೀರ ಯೋಧರು ಬೇಕು. ಆದರೆ ನನ್ನ ಮಕ್ಕಳು ಸೈನ್ಯಕ್ಕೆ ಸೇರೋದು ಬೇಡ. ನಮ್ಮೆಲ್ಲರ ಮಾನಸಿಕತೆಯನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ. ರಾಮಾಯಣ ಮಹಾಭಾರತವನ್ನು ಮಕ್ಕಳಿಗೆ ಹೇಳಿಕೊಡುವಂತಹ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ರಾಮಾಯಣ ಮಹಾಭಾರತಗಳು ಕೇವಲ ಭಾರತದ ಇತಿಹಾಸಗಳಲ್ಲ, ಭಾರತದ ಭವಿಷ್ಯ ಕೂಡ ಈ ಗ್ರಂಥಗಳಲ್ಲಿ ಅಡಗಿದೆ. ಈ ಗ್ರಂಥಗಳನ್ನು ನಮ್ಮ ಮಕ್ಕಳು ತಿಳ್ಕೊಂಡ್ರೆ ಮುಂದೆ ಭಾರತ ಮತ್ತೊಮ್ಮೆ ಜಗಜ್ಜನನಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರಾಮನ ಪಾತ್ರವನ್ನು ತಗೊಂಡ್ರೆ ರಾಮ ಹೇಗಿದ್ದ? ಉತ್ತಮ ತಂದೆಗೆ ಒಳ್ಳೆಯ ಮಗನಾಗಿದ್ದ, ಹೆಂಡತಿಗೆ ಒಳ್ಳೆಯ ಗಂಡನಾಗಿದ್ದ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿದ್ದ, ರಾಜ್ಯದ ಜನರಿಗೆ ಒಳ್ಳೆಯ ಪ್ರಭು ಆಗಿದ್ದ. ಈ ಆದರ್ಶಗಳನ್ನು ಮಕ್ಕಳಿಗೆ ಕಲಿಸಬೇಕು. ಒಂದು ಸಣ್ಣ ಘಟನೆ ನೆನಪಾಗ್ತದೆ. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯರು ತಿರುಗಾಡಲಿಕ್ಕೆ ಹೊರಡ್ತಾರೆ. ರೈಲ್ವೆ ಸ್ಟೇಷನಲ್ಲಿ ಹೋದಾಗ ಟ್ರೈನ್ ಬರಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಇದೆ. ಒಬ್ಬ ಪ್ರಾಯದ ಹಿರಿಯರು ರಾಮಾಯಣವನ್ನು ಓದ್ತಾ ಇದ್ರು. ಆಗ ನವದಂಪತಿಗಳಲ್ಲಿ ಗಂಡ ಕೇಳ್ತಾನಂತೆ, ದಾದ ಓದೊಂದುಲ್ಲ ರಜ್ಜರೆ ಅಂತ. ಆಗ ಅಜ್ಜರು ಹೇಳಿದ್ರಂತೆ, ರಾಮಾಯಣ ಓದೊಂದುಲ್ಲೆ ಅಜ್ಜಲೆ ಓದಲೆ ಇತ್ತೆ ಇನ್ನ ಓದುನ ಪ್ರಾಯ ಇರು ಓದುಡಾಯಿನನೆ ಅಂತ ಹೇಳಿದ್ರಂತೆ. ಅವರು ಸರಿ ಅಂತ ಹೇಳಿ ತನ್ನ ಓದನ್ನು ಮುಂದುವರಿಸ್ತಾರೆ. ಟ್ರೈನ್ ಬಂತು. ಟ್ರೈನಿಗೆ ಹತ್ತಿ ಸ್ವಲ್ಪ ಮುಂದೆ ಹೋಗುವಾಗ ಈ ಗಂಡ ಯಾರಿದ್ದಾನೆ, ಹೊಸಬ ಮದುವೆ ಆದವ, ಸ್ವಲ್ಪ ಚಡಪಡಿಸ್ಲಿಕ್ಕೆ ಶುರು ಮಾಡ್ತಾನಂತೆ. ಆಗ ಅಜ್ಜರು ಕೇಳಿದ್ರಂತೆ, ಏನಾಯಿತು ಅಂತ. ಎನ್ನ ಬುಡದಿ ರೈಲ್ವೆ ಸ್ಟೇಷನ್ ಡೇ ಉರಿದಲ್ಲ ಅಂತ. ಆಗ ಅಜ್ಜರು ಟ್ರೈನ್ನ ಚೈನನ್ನು ಎಳೆದು ಟ್ರೈನನ್ನು ನಿಲ್ಲಿಸ್ತಾರೆ. ಆತನ ಹೆಂಡತಿ ಬಂದ್ಲು, ಹತ್ತಿಕೊಂಡ್ಲು. ಸಾವಕಾಶ ಆದ ನಂತರ ಆಗ ಅಜ್ಜರು ಹೇಳ್ತಾರಂತೆ, ರಾಮಾಯಣವನ್ನು ನೀನು ಓದಬೇಕಾದದ್ದೆ ಅಂತ ಹೇಳಿದೆಯಲ್ಲ, ಒಂದು ವೇಳೆ ನೀನು ಕೂಡ ರಾಮಾಯಣವನ್ನು ಓದಿದರೆ ನಿನ್ನ ಹೆಂಡತಿ ರೈಲ್ವೆ ಸ್ಟೇಷನಲ್ಲಿ ಉಳಿತಿರಲಿಲ್ಲ ಅಂತ. ಆಗ ಆತ ಕೇಳ್ತಾನಂತೆ, ಹೇಗೆ ಅದು ನೀವು ಹೇಳ್ತೀರಿ ಅಂತ ಹೇಳುವಾಗ, ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೊರಡಬೇಕು.
ಆ ನದಿಯನ್ನು ದಾಟಲಿಕ್ಕೆ ಹೋಗುವಾಗ ಗುಹಾ ಎನ್ನುವ ಅಂಬಿಗನ ಆ ದೋಣಿಯನ್ನು ಹತ್ತುವಾಗ ರಾಮ ಏನು ಮಾಡ್ತಾನೆ ಅಂದರೆ ಮೊದಲು ಸೀತೆಯನ್ನು ಕೈ ಕೊಟ್ಟು ಆ ದೋಣಿ ಮೇಲೆ ಹತ್ತಿಸಿ ನಂತರ ತಾನು ಹತ್ತುತ್ತಾನೆ. ನೀನು ಆ ಆದರ್ಶವನ್ನು ಅಲ್ಲಿ ಪಾಲಿಸ್ತಿದ್ದೆ, ನೀನೇನು ಮಾಡಿದೆ ಅಂತ ಹೇಳಿದರೆ ಎರಡೂ ಕೈಯಲ್ಲಿ ಲಗೇಜನ್ನು ಇಟ್ಕೊಂಡು ಮೊದಲು ನೀನು ಹತ್ತಿದಿ, ನಿನ್ನ ಹೆಂಡತಿ ಹತ್ತಿದಾಳೋ ಇಲ್ಲವೋ ನೋಡುವಂಥ ವ್ಯವಧಾನ ಇರಲಿಲ್ಲ. ಹೇಗೆ ನೀನು ರಾಮ ಸೀತೆಯನ್ನು ಮೊದಲು ಹತ್ತಿಸಿದನೋ ನೀನು ರಾಮಾಯಣ ಓದಿದರೆ ನಿನ್ನ ಹೆಂಡತಿಯನ್ನು ಮೊದಲು ನೀನು ಹತ್ತಿಸ್ತಿದ್ದಿ ಅಂತ ಹೇಳಿ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ರಾಮಾಯಣದಲ್ಲಿ ತುಂಬ ಕಲೀಲಿಕ್ಕಿದೆ. ರಾವಣನ ಸಂಹಾರ ಆಗಿದೆ, ಜೀವ ಇನ್ನೂ ಹೋಗಿಲ್ಲ. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಹೋಗಿ ರಾವಣನ ಪಾದದ ಹತ್ತಿರ ನಿಂತು ಅವನಲ್ಲಿರುವ ಜ್ಞಾನವನ್ನು ಪಡೆದುಕೋ ಅಂತ. ಆಗ ಲಕ್ಷ್ಮಣ ಹೇಳ್ತಾನೆ, ಅವನೊಬ್ಬ ರಾಕ್ಷಸ, ಅವನಲ್ಲಿ ಹೋಗಿ ನಾನು ಯಾಕೆ ಜ್ಞಾನವನ್ನು ಪಡಿಬೇಕು, ಅದು ಅವನ ಕಾಲಬುಡದಲ್ಲಿ ನಿಂತು ಅಂತ ಹೇಳುವಾಗ ರಾಮ ಹೇಳ್ತಾನೆ, ಅವನು ಹುಟ್ಟಿನಲ್ಲಿ ಬ್ರಾಹ್ಮಣ, ರಾಕ್ಷಸಿ ಪ್ರವೃತ್ತಿಯಿಂದ ಅವನು ರಾಕ್ಷಸನಾಗಿರಬಹುದು, ಆದರೆ ಜ್ಞಾನದಲ್ಲಿ ಎಲ್ಲರಿಗಿಂತಲೂ ಹಿರಿಯ. ಜ್ಞಾನವನ್ನು ಪಡ್ಕೊಳ್ಳುವಾಗ ನಾವು ತಲೆಯ ಹತ್ತಿರ ಅಲ್ಲ ಕಾಲ ಹತ್ತಿರ ನಿಲ್ಲಬೇಕು ಅಂತ ಹೇಳಿ. ನಮ್ಮ ಮಕ್ಕಳಿದ್ದೇವೆ, ನಾವು ಹೇಗಿದ್ದೇವೆ ಅಂತ ಹೇಳಿದರೆ ಸ್ವಲ್ಪ ಕಲಿತ ಕೂಡಲೇ ಮನೆಯಲ್ಲಿ ನಾವೇ ಏನೋ ದೊಡ್ಡವರು ಅಂತ ಹೇಳಿ ಹಿರಿಯರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇದನ್ನು ನಾವು ರಾಮಾಯಣದಲ್ಲಿ ಕಲಿಬೇಕು. ನಾವು ನಮ್ಮ ಮಕ್ಕಳನ್ನು ಪರೀಕ್ಷೆಯ ಸಮಯದಲ್ಲಿ ಏನು ಹೇಳ್ತೇವೆ ಅಂದರೆ, ಎಡ್ಡೆ ಮಾರ್ಕ್ ತೆಪ್ಪೊಡು ಮಗ ಅಂತ ಹೇಳಿ, ಆ ಹಿಡ್ದು ಜಾಸ್ತಿ ಯಾರು ಹತ್ತಿರ ಮನೆಯಲ್ಲಿದ್ದಾರೆ ಅವರಿಗಿಂತ ಹೆಚ್ಚು ನೀನು ಮಾರ್ಕನ್ನು ಪಡಿಬೇಕು ಅಂತ ಹೇಳಿ ಪ್ರೆಷರ್ ಹಾಕಲಿಕ್ಕೆ ಶುರು ಮಾಡ್ತೇವೆ. ಹೇಳ್ತೇವೆ ಡಾಕ್ಟರ್ ಅವಡು, ಇಂಜಿನಿಯರ್ ಅವಡು, ಅಮೇರಿಕಾಗೆ ಇಂಗ್ಲೆಂಡ್ಗೆ ಹೋಗೋಡು ಅಂತ ಹೇಳಿ. ಭಾರತದಲ್ಲಿ ನೀನು ಒಂದು ಹಳ್ಳಿಯಲ್ಲಿ ಕೆಲಸ ಮಾಡು ಅಂತ ನಾವು ಹೇಳುವುದಿಲ್ಲ. ಆಗ ನಮಗೆ ಅಲ್ಲಿ ರಾಮ ಹೇಳುವಂತಹ ರಾಮಾಯಣದ ಒಂದು ಪಾತ್ರ ನಮಗೆ ಅಲ್ಲಿ ನೆನಪಾಗಬೇಕು. ರಾವಣನ ಸಂಹಾರ ಮಾಡಿ ಸ್ವರ್ಣಮಯಿ ಲಂಕೆಯನ್ನು ರಾಮ ಗೆದ್ದಿದ್ದಾನೆ. ಆಗ ಲಕ್ಷ್ಮಣ ಬಂದು ರಾಮನಲ್ಲಿ ಹೇಳ್ತಾನೆ, 14 ವರ್ಷಗಳಾಯಿತು ನಾವು ಅಯೋಧ್ಯೆಯನ್ನು ಬಿಟ್ಟು. 14 ವರ್ಷಗಳಲ್ಲಿ ನಮ್ಮ ಪರವಾಗಿ ರಾಜ್ಯವನ್ನು ಆಳ್ತಾ ಭರತನಿಗೆ ಈಗ ರಾಜ್ಯದ ಮೇಲೆ ವ್ಯಾಮೋಹ ಬಂದಿರಬಹುದೇನೋ, ಮತ್ತು 14 ವರ್ಷಗಳಲ್ಲಿ ಅಯೋಧ್ಯೆಯ ಜನರು ಕೂಡ ನಮ್ಮನ್ನು ಮರ್ತಿರಬಹುದೇನೋ. ಹಾಗಾಗಿ ನಾವು ಈ ಸ್ವರ್ಣಮಯಿ ಲಂಕೆಯಲ್ಲೇ ಇದ್ದು ಬಿಡೋಣ, ಹೇಗಿದ್ದು ಗೆದ್ದಿದ್ದೇವೆ, ಅದನ್ನು ರಾಜ್ಯಭಾರ ಮಾಡ್ತಾ ನಾವಿಲ್ಲೇ ಇರೋಣ ಅಂತ ಹೇಳುವಾಗ ರಾಮ ಬಹಳ ಚೆನ್ನಾಗಿ ಹೇಳ್ತಾರೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ನೋಡು ಲಕ್ಷ್ಮಣ, ಲಂಕೆ ಎಷ್ಟೇ ಸ್ವರ್ಣಮಯಿ ಇರಬಹುದು, ಜನನಿ ಮತ್ತು ಜನ್ಮಭೂಮಿಗಿಂತ ಮಿಗಿಲಾದದ್ದು, ಸ್ವರ್ಗಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅಯೋಧ್ಯೆಯಲ್ಲಿ ನಮ್ಮ ಜನನಿ ಇದ್ದಾಳೆ, ಜೊತೆಗೆ ಅಲ್ಲಿ ನನ್ನ ಜನ್ಮಭೂಮಿಯದು. ಹಾಗಾಗಿ ನಾವು ಏನಾದರೂ ಪರವಾಗಿಲ್ಲ, ಮತ್ತೆ ನಾವು ಅಯೋಧ್ಯೆಗೆ ವಾಪಸ್ಸು ಹೋಗೋಣ ಅಂತ ಹೇಳಿ ಇದನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸುವಂತಹ ಅವಶ್ಯಕತೆ ಇದೆ. ಕೃಷ್ಣನ ಆದರ್ಶಗಳನ್ನು ಮಕ್ಕಳಿಗೆ ಕಲಿಸುವಂಥದ್ದಿದೆ. ಮಕ್ಕಳನ್ನು ಮುದ್ದಾಗಿ ಕೃಷ್ಣ ವೇಷ ಸ್ಪರ್ಧೆ ಹಾಕ್ತೇವೆ, ವೇದಿಕೆಗೆ ಕಳಿಸ್ತೇವೆ, ತನ್ನ ಬೆಣ್ಣೆ ಚೋರನ ಆ ಲೀಲೆಗಳನ್ನು ನೋಡಲಿಕ್ಕೆ ಬಯಸ್ತೇವೆ. ಆದರೆ ನನ್ನ ಮಗ ಆ ಕೃಷ್ಣನಂತೆ ಆಗಬೇಕು ಅಂತ ನಾವು ಬಯಸುವುದಿಲ್ಲ. ಕೃಷ್ಣನ ಆದರ್ಶ ಕೇಳಿದರೆ, ಕೃಷ್ಣನನ್ನು ನಾವೆಲ್ಲರೂ ಕೂಡ ಒಂದು ತಮಾಷೆಗೆ ಹೇಳ್ತೇವೆ. ಯಾರಾದರೂ ಒಬ್ಬ ಹುಡುಗ ಒಂದು ಹುಡುಗಿಯಲ್ಲಿ ಜಾಸ್ತಿ ಮಾತಾಡ್ತಾ ಇದ್ರೆ ಆಯೇಮಲ್ಲ ಕೃಷ್ಣೇಯ ಅಂತ ಇಷ್ಟನ್ನು ಮಾತ್ರ ಹೇಳ್ತೇವೆ. ಕೃಷ್ಣನ ಆದರ್ಶ ಏನು ಅನ್ನೋದನ್ನು ನಾವು ಇಷ್ಟರವರೆಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ. ಕೃಷ್ಣ ಮನಸ್ಸು ಮಾಡಿದರೆ ಇಡೀ ಭಾರತದ ಚಕ್ರಾಧಿಪತ್ಯವನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇದ್ದಂತಹ ವ್ಯಕ್ತಿ. ಆದರೆ ಧರ್ಮ ಸಂಸ್ಥಾಪನೆ ಮಾತ್ರ ತನ್ನ ಉದ್ದೇಶ, ರಾಜ್ಯವನ್ನು ಆಳುವಂಥದ್ದು ತನ್ನ ಉದ್ದೇಶವೇ ಅಲ್ಲ ಅಂತ ಹೇಳಿ ಯಾರು ಧರ್ಮದ ಪರವಾಗಿದ್ದಾರೋ ಅವರ ಪರವಾಗಿ ನಿಂತು ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಎಲ್ಲಿಯೂ ಕೂಡ ಅಧಿಕಾರಕ್ಕೆ ಆಸೆಯನ್ನು ಪಡೆದಂತಹ ವ್ಯಕ್ತಿ ಶ್ರೀಕೃಷ್ಣ. ಶ್ರೀಕೃಷ್ಣನ ಜೀವನವನ್ನು ತಗೊಂಡ್ರೆ ನಮಗೆ ಅರ್ಥ ಆಗ್ತದೆ, ಜಗತ್ತಿನ ಯಾರಾದರೂ ಒಬ್ಬ ಗುರು ಇದ್ದರೆ ಅವನು ಶ್ರೀಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೇವೆ. ಕೃಷ್ಣನೊಬ್ಬನೇ ಜಗತ್ತಿನ ಗುರು. ಆತನ ಜೀವನವನ್ನು ನಾವು ಓದಿದರೆ ಸಾಕು, ನಾವು ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಇಂತಹ ಧರ್ಮ ಗ್ರಂಥಗಳನ್ನು ನಾವು ಓದಬೇಕು, ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಅನ್ಯ ಮತೀಯರಿಗೆಲ್ಲರಿಗೂ ಕೂಡ ಅವರ ಮತದ ಶಿಕ್ಷಣ ಅವರ ಧಾರ್ಮಿಕ ಕೇಂದ್ರಗಳಲ್ಲಿ ಸಿಗ್ತದೆ. ಆದರೆ ನಮ್ಮ ಧರ್ಮದ ಶಿಕ್ಷಣ ನಮಗೆ ಎಲ್ಲಿಯೂ ಸಿಗ್ತಾ ಇಲ್ಲ. ಮಠ ಮಂದಿರಗಳಲ್ಲಿ ನಮಗೆ ಶಿಕ್ಷಣ ಸಿಗ್ತಾ ಇಲ್ಲ. ಯಾವುದಾದ್ರೂ ಹಿಂದೂ ಧರ್ಮೀಯರು ಶಾಲೆಗಳನ್ನು ಮಾಡಿದರೆ ಅಲ್ಲಿ ಒಂದೇ ಮಾತ್ರ ಹಾಡ್ತೇವೆ ಹೇಳಿದ್ರು ಕೂಡ ಕೇಸರೀಕರಣ ಹೇಳ್ತಾರೆ. ಇನ್ನು ರಾಮಾಯಣ ಮಹಾಭಾರತವನ್ನು ಹೇಳಿಕೊಡ್ತೇವೆ ಅಂತ ಹೇಳಿದರೆ ನಮಗಂತೂ ಅಲ್ಲಿ ಸಾಧ್ಯವೇ ಇಲ್ಲ. ಯಾಕಂದರೆ ಕೇಸರೀಕರಣದ ಕೂಗು ಬರ್ತದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಒಂದು
ಕಲಿಕೆಯ ವಿಷಯವಾಗಿ ಇಡಬೇಕಂತ ಹೇಳುವಾಗಲೇ ಭಾರತವನ್ನು ಕೇಸರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಬೊಬ್ಬೆ ಹಾಕುವಂತಹ ಬುದ್ಧಿಜೀವಿಗಳಿರುವಂತಹ ಈ ನಾಡಿನಲ್ಲಿ ಅವರಿಗೆ ಪಾಠವನ್ನು ಕಲಿಸಬೇಕಾದ್ರೆ, ಅವರಿಗೆ ಉತ್ತರವನ್ನು ನೀಡಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾವು ನಮ್ಮ ಧರ್ಮದ ಗ್ರಂಥಗಳನ್ನು ಇಟ್ಟುಕೊಳ್ಬೇಕು, ಜೊತೆಗೆ ನಮ್ಮ ಮಕ್ಕಳಿಗೆ ಅದರ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಆಗಬೇಕು. ಯಾಕಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳಿವೆ. ಹೀಗೆ ಮಾತನಾಡ್ತಾ ಒಬ್ಬರು ಹೇಳಿದರು, ನಮ್ಮ ಹಿಂದೂ ಪೊಣ್ಣುಲೆನ ಮತಾಂತರ ಮನ್ಪೆರೆ ಬಾರಿ ಸುಲಭ ಮಾರ್ಯಾರೆ ಅಂತ. ಯಾಕೆ ಅಂತ ಕೇಳಿದೆ ನಾನು. ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳನ್ನು ಮತಾಂತರ ಮಾಡಲಿಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರ ಏನು ಅಂತ ಕೇಳಿದರೆ ಅವರ ಹತ್ರ ಕೇಳ್ತಾರಂತೆ, ನಿನ್ನ ಮೇಲೆ ಯಾರಾದರೂ ಅತ್ಯಾಚಾರವನ್ನು ಮಾಡಲಿಕ್ಕೆ ಬಂದರೆ ನಿಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರಲ್ಲ, ನೀನು ಯಾವ ದೇವರನ್ನು ಕರೀತಿ ಅಂತ. ಆಗ ಆಕೆಗೆ ಸಂಶಯ ಬರಲಿಕ್ಕೆ ಶುರು ಆಗ್ತದೆ, ಹೌದಲ್ಲ 33 ಕೋಟಿ ದೇವತೆಗಳಲ್ಲಿ ನಾನು ಯಾರನ್ನು ಕರೀಲಿ ಅಂತ. ಸರ್ವದೇವಂ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತೆ ಅಂತ ಹೇಳಿ, ಯಾವ ದೇವರಿಗೂ ನಮಸ್ಕಾರ ಮಾಡು ಕೇಶವನಿಗೆ ತಲುಪ್ತದೆ ಅಂತ ಹೇಳಿ ಸಣ್ಣದಲ್ಲಿಯೇ ಅವಳನ್ನು ಹೇಳಿ ಕೊಟ್ಟಿದ್ರೆ ಈ ಕನ್ಫ್ಯೂಷನ್ ಬರಲಿಕ್ಕೆ ಇರಲಿಲ್ಲ. ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಅನೇಕ ರೀತಿಯ ಕೇಸ್ಗಳು ನಮ್ಮ ಮುಂದೆ ಬರ್ತವೆ. ನಾವು ಎಣಿಸ್ತೇವೆ ಗಡಿಯಲ್ಲಿ ಯೋಧರು ನಮ್ಮನ್ನು ಕಾಯ್ತಾ ಇದ್ದಾರೆ, ನಾವು ಸುರಕ್ಷಿತರಾಗಿದ್ದೇವೆ. ಒಂದರ್ಥದಲ್ಲಿ ಗಡಿಯಲ್ಲಿ ಯೋಧರು ಕಾಯುವುದರಿಂದ ನಾವು ಸುರಕ್ಷಿತರಾಗಿ ಇರಬಹುದು. ಆದರೆ ಸಂಘಟನೆಗಳು ಇಲ್ಲದೆ ಹೋಗಿದ್ದಲ್ಲಿ ಹಿಂದೂಗಳಾಗಿ ಇಂತಹ ಧಾರ್ಮಿಕ ಉತ್ಸವಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕಂದರೆ ಎಷ್ಟು ಗಡಿಯಲ್ಲಿ ಸೈನಿಕರು ದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೋ ಅಷ್ಟೇ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಒಳಗೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಧರ್ಮವನ್ನು ಕಾಯುವ ಕೆಲಸವನ್ನು, ದೇಶವನ್ನು ಕಾಯುವ ಕೆಲಸವನ್ನು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಕಾಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಂಘಟನೆಯಲ್ಲಿ ದುಡಿಯುವಂತಹ ಅವಕಾಶ ನನಗೆ ಸಿಕ್ಕಿದೆ, ಅದಕ್ಕಾಗಿ ನಾನು ಹೆಮ್ಮೆ ಪಡ್ತೇನೆ. ಸಂಘಟನೆಗೆ ಹೋಗುವಾಗ ಎಲ್ಲರೂ ಹೇಳ್ತಾರೆ ಅವರಿಗೆಲ್ಲ ಹುಚ್ಚು, ಮಾಡಲಿಕ್ಕೆ ಕೆಲಸ ಇಲ್ಲ, ಹಾಗಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ. ಸಂಘಟನೆಯವರು ಕೆಲಸ ಮಾಡದೇ ಇರ್ತಿದ್ರೆ ನಮ್ಮ ಮನೆಯ ಗೋವುಗಳು ಸುರಕ್ಷಿತರಾಗಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ನಮಗೆ ಗೊತ್ತಿದೆ, ಮನೆಯ ಹಟ್ಟಿಗಳಿಗೆ ನುಗ್ಗಿ ತಲವಾರನ್ನು ತೋರಿಸಿ ಹಸುಗಳನ್ನು ಕೊಂಡು ಹೋಗುವಂತಹ ಜಿಹಾದಿ ಶಕ್ತಿ ಹುಟ್ಟಿಕೊಂಡಿದೆ. ಕಾಲೇಜಿಗೆ ಹೋದಂತಹ ಹೆಣ್ಣು ಮಗಳು ಸುರಕ್ಷಿತವಾಗಿ ಮನೆಗೆ ಬರ್ತಾಳೆ ಅಂತ ಹೇಳುವಂತಹ ಧೈರ್ಯದಿಂದ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಹೇಳ್ತಿದ್ದೆವು 18 ವರ್ಷ ಮೀರಿದವಳು ಅಂತ. ಈಗ ಪರಿಸ್ಥಿತಿ ಭಾರತದಲ್ಲಿ ಹೇಗಿದೆ ಅಂತ ಹೇಳಿದರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಕೂಡ ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಸಂಘಟಿತರಾಗಬೇಕು. ನಮ್ಮ ಧರ್ಮದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡುವುದರ ಜೊತೆಗೆ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು.